ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ. ವಿಪೂರ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಕೊರೋನಾ ಗೆಲ್ಲೋಣ, ಬಿ ಪಾಸಿಟಿವ್. ಈ ಸಂಕಷ್ಟ ಕಾಲದಲ್ಲಿ ನಾವು ತುಂಬ ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು. ನಮ್ಮ ಕ್ರಿಯೆಗಳು, ನಮ್ಮ ಚಟುವಟಿಕೆಗಳು, ನಮ್ಮ ಕೆಲಸಗಳು ಕೂಡ ತುಂಬ ಧನಾತ್ಮಕವಾಗಿರಬೇಕು. ಅಂದರೆ ಬಿ ಪಾಸಿಟಿವ್. ಅಂದರೆ ಕೊರೋನಾ ಪಾಸಿಟಿವ್ ಅಂದ ತಕ್ಷಣ ಜನ ಭಯಪಡುವಂಥದ್ದು, ಆತಂಕಕ್ಕೆ ಒಳಗಾಗುವಂಥದ್ದು, ಅದು ಎಲ್ಲ ಪೇಟೆ ಇರ್ಬೋದು, ನಗರ ಇರ್ಬೋದು, ಹಳ್ಳಿಗಳಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಇರುವಂಥದ್ದೇ. ಸೊ ಇಂಥ ಸಂದರ್ಭದಲ್ಲಿ ನಾವು ಬಿ ಪಾಸಿಟಿವ್ ಅಂತ ಹೇಳ್ತಾ ಇದ್ದೇವೆ. ಜನರು, ನಾವು ಎಲ್ಲರೂ ಕೂಡ ನಾವು ಬಿ ಪಾಸಿಟಿವ್ ಆಗಿರಬೇಕು, ನಾವು ಧನಾತ್ಮಕವಾಗಿರಬೇಕು. ನಮ್ಮ ಕೆಲಸ, ಕಾರ್ಯ, ಚಿಂತನೆಗಳು ಕೂಡ ಧನಾತ್ಮಕವಾಗಿರಬೇಕು. ಆ ರೀತಿಯ ಒಂದು ಧನಾತ್ಮಕವಾದಂಥ ಮನೋಭಾವ, ಮನೋಸ್ಥೈರ್ಯದಿಂದ ನಾವು ಖಂಡಿತವಾಗಿಯೂ ಕೊರೋನಾವನ್ನು ಗೆಲ್ಲಲು ಸಾಧ್ಯ ಇದೆ. ಇಂಥ ಆತಂಕದ ಮತ್ತು ನೋವಿನ, ಕಷ್ಟದ ಈ ಒಂದು ದಿನಮಾನಗಳಲ್ಲಿ ನಮ್ಮ ನಡುವೆ ಅನೇಕ ಸಂಘಟನೆಗಳು ಜನರ ನಡುವೆ ನಿಂತು ಜನರಿಗೆ ಧೈರ್ಯ ಕೊಡುವಂಥ, ಜನರಿಗೆ ನೆರವು ನೀಡುವಂಥ, ಜನರ ಕಷ್ಟಕ್ಕೆ ಹಗಲು ಕೊಡುವಂಥ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಉಂಟು. ಇಂಥ ಒಂದು ಸಂಘಟನೆ, ನಾವು ಅನೇಕ ಸಂಘಟನೆಗಳನ್ನು ಮತ್ತು ಆ ಸಂಘಟನೆ ಪದಾಧಿಕಾರಿಗಳನ್ನು ವಿ4 ವೇದಿಕೆಯಲ್ಲಿ ಮಾತನಾಡಿಸಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ PFI ಸಂಘಟನೆಯ ಮುಖಂಡರುಗಳು ಇಜಾಜ್ ಅಹಮದ್ ಅವರು ಮತ್ತು ಮೊಹಮ್ಮದ್ ಸುರಯ್ಯ ಅವರು. ನಾನು ಈ ಇಬ್ಬರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ ಸರ್. ಇಜಾಜ್ ಅಹಮದ್ ಅವರು PFI ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು. ಮೊಹಮ್ಮದ್ ಸುರಯ್ಯ ಅವರು ಈ ಒಂದು PFIಯ ಮೆಡಿಕಲ್ ಟೀಮ್ ಏನಿದೆ, ಮೆಡಿಕಲ್ ಸರ್ವಿಸ್ ನೀಡ್ತಾ ಇರುವಂಥ ಟೀಮ್, ಆ ಟೀಮ್ನ ಸದಸ್ಯರು ಮೊಹಮ್ಮದ್ ಸುರಯ್ಯ ಅವರು ಮತ್ತು ಇಜಾಜ್ ಅಹಮದ್ ಅವರು PFI ಜಿಲ್ಲಾ ಅಧ್ಯಕ್ಷರು. ನಾನು ಮೊದಲಾಗಿ ನೀವು ಮಾಡ್ತಾ ಇರುವಂಥ ಸೇವೆ ಕಾರ್ಯಗಳನ್ನು ನಾವು ಪತ್ರಿಕೆ, ಮಾಧ್ಯಮ, ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೇವೆ. ಅಹಮದ್ ಅವರೇ, ಸುರಯ್ಯ ಅವರೇ, ನಿಮಗೆ ಅಭಿನಂದನೆಗಳು. ಮೊದಲಾಗಿ ಈ ಒಂದು ಕಷ್ಟ ಕಾಲದಲ್ಲಿ ನೀವು ನಿಮ್ಮ ಸಂಘಟನೆ ಮತ್ತು ನೀವು ಯಾರನ್ನೆಲ್ಲ ಸೇರಿಸಿಕೊಂಡು ನೀವು ಸೇವೆ ಅಥವಾ ಜನರ ನಡುವೆ ನಿಂತು ಏನೆಲ್ಲ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಿ? ನಾನು ಮೊದಲಾಗಿ ಅಹಮದ್ ಅವರ ಹತ್ರ ಕೇಳುವಂಥದ್ದು. ಇಜಾಜ್ ಅಹಮದ್ ಅವರೇ, ಯಾವ ಸ್ವರೂಪದ ಕೆಲಸಗಳೆಲ್ಲ ನಿಮ್ಮ ಹತ್ರ ನಡೀತಾ ಉಂಟು? ಅದು ವೈದ್ಯಕೀಯ ನಿಟ್ಟಿನಲ್ಲಿರ್ಬೋದು ಅಥವಾ ಇತರ ಸೇವೆ, ಸರ್ವಿಸ್. ಕಳೆದ ಫಸ್ಟು ಏನು ಅಲೆ ಇತ್ತು, ಹೌದು, ಆವಾಗ ಸ್ಟಾರ್ಟಲ್ಲಿ ನಾವು ಈ ತಂಡವನ್ನು ರಚಿಸಿದ್ದೇವೆ 2020 ಮೊದಲ ಲಾಕ್ಡೌನ್ ಸಮಯದಲ್ಲಿ. ಮೊದಲ ಅಲೆ ಏನು ಪ್ರಾರಂಭವಾಗಿತ್ತು, ಅದರ ಒಂದು ಮುನ್ಸೂಚನೆ ಸಿಕ್ಕಿದಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಇದರ ಬಗ್ಗೆ ಮಾಹಿತಿ ಇರುವಂತಹ, ಈ ಕೋವಿಡ್ನ ಬಗ್ಗೆ ಮಾಹಿತಿ ಇರುವಂತಹ ಅದರ ಅಧಿಕಾರಿಗಳಾಗಿರ್ಬೋದು, ಅವರನ್ನು ಕರೆದುಕೊಂಡು ಬಂದು ನಾವು ನಮ್ಮ ಕಾರ್ಯಕರ್ತರಿಗೆ ಮೊದಲು ಇದರ ಬಗ್ಗೆ ತರಬೇತಿಯನ್ನು ನೀಡಿದ್ದೇವೆ. ತರಬೇತಿಯಲ್ಲಿ ಯಾವುದೆಲ್ಲ ಬರ್ತದೆ ಅಂತ ಹೇಳಿದರೆ, ಈ ಕೋವಿಡ್ನ ಸಂದರ್ಭದಲ್ಲಿ ಕೋವಿಡ್ ಪೇಷಂಟ್ ಇದ್ರೆ ಅವರನ್ನು ನಾವು ಯಾವ ರೀತಿ ಶುಶ್ರೂಷೆ ಮಾಡಬೇಕು. ಫಸ್ಟ್ ಕೋವಿಡ್ನಲ್ಲೇ ಗೊತ್ತಿತ್ತು, ಯಾರು ಹತ್ತಿರ ಹೋಗದಿರುವಂತಹ ಖಂಡಿತ. ಕಳೆದ ವರ್ಷವಂತೂ ಕೋವಿಡ್ ಪೇಷಂಟ್ಗಳ ಪಕ್ಕ ಹೋಗುವವರು ಯಾರು ಇರಲಿಲ್ಲ. ಇನ್ನು ಮರಣಿಸಿದರಂತೂ ಅವರ ಪಕ್ಕ ಬಿಡಿ, ದೂರದಿಂದ ಕೂಡ ನೋಡೋರು ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಈ PP ಕಿಟ್ ಕೂಡ ಎಷ್ಟು ಜನಪ್ರಿಯ ಆದದ್ದು ಕೂಡ ಕಳೆದ ಸಲನೇ ಜಾಸ್ತಿಯಾಗಿ. ಅದರ ಬಗ್ಗೆ ಅದೇ ರೀತಿ ಯಾವ ರೀತಿ ಈ ಕೋವಿಡ್ನ ಪ್ರೋಟೋಕಾಲ್ ಉಪಯೋಗಿಸಿಕೊಂಡು ಅದರ ಪ್ರಕಾರ ಜನರ ಹತ್ರ, ಸ್ಪೆಷಲ್ ಆಗಿ ಈ ರೋಗಗ್ರಸ್ತ ಆದಂತಹ ಜನರ ಮುಂದೆ ಯಾವ ರೀತಿ ನಾವು ಅವರ ಶುಶ್ರೂಷೆ ಮಾಡಬೇಕೆಂಬಂತ ಒಂದು ತರಬೇತಿ. ಅದೇ ರೀತಿ ಕೋವಿಡ್ನಿಂದ ಮರಣ ಹೊಂದಿದಂತಹ ವ್ಯಕ್ತಿಗಳ ದಫನ ಕಾರ್ಯಗಳಾಗಿರ್ಬೋದು, ಅಂತ್ಯ ಸಂಸ್ಕಾರ ಕಾರ್ಯಕ್ರಮಗಳಾಗಿರ್ಬೋದು, ಅದನ್ನೆಲ್ಲ ಹೇಗೆ ಮಾಡಬೇಕು ವಿಜುವಲ್ ಅಲ್ಲಿ ನೋಡ್ತಾ ಇದ್ದೇವೆ. ಒಂದು ದಫನವನ್ನು ಮಾಡುವಂತ ಒಂದು ಮಾನವೀಯ ಸೇವೆಯ ಕಾಳಜಿಯ ಕೆಲಸ. ಅದೇ ಇಂತಹ ತರಬೇತಿಯನ್ನು ಪಡೆದಂತ ಕಳೆದ ಸಲ ಅದರ ಅನುಭವ ನಮಗೆ ಎರಡನೇ ಈ ಅಲೆ ಪ್ರಾರಂಭವಾದಾಗ ನಮಗೆ ತುಂಬಾ ಉಪಯೋಗವಾಗಿತ್ತು. ಆಲ್ರೆಡಿ ಇಲ್ಲಿ ಮೆಡಿಕಲ್ ಇಂತಹ ತುಂಬಾ ನಾವು ಬೇರೆ ಬೇರೆದಂತಹ ಒಂದು ಟೀಮ್ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಈ ಮೊದಲನೇ ಅಲೆಗಿಂತಲೂ ಎರಡನೆಯಲ್ಲಿ ಜಾಸ್ತಿಯಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಈ ಮೊದಲನೆಯ ಅಲೆ ಅಂದ್ರೆ ಕಳೆದ ವರ್ಷ 2020 ಈ ಒಂದು ಮಾರ್ಚ್, ಏಪ್ರಿಲ್, ಮೇ ಒಂದು ಟೈಮಲ್ಲಿ ಯಾವ ರೀತಿ ನೀವು ಹೇಳಿದ್ರಿ ತರಬೇತಿಗಳನ್ನೆಲ್ಲ ನಾವು
ನಮ್ಮ ಮಾಡಿದ್ದೀರಾ? ಕಾರ್ಯಕರ್ತರಿಗೆ ನೀಡಿ ಎಷ್ಟು ಕಾರ್ಯಕರ್ತರನ್ನು ಕಳೆದ ವರ್ಷ ನೀವು ಸಿದ್ಧ ಮಾಡಿದ್ದೀರಿ ಈ ರೀತಿ ತರಬೇತಿ ಕೊಟ್ಟು? ನಮ್ಮ ಜಿಲ್ಲೆಯಲ್ಲಿ ಸಾಧಾರಣವಾಗಿ 1,000ಗಿಂತಲೂ ಕಾರ್ಯಕರ್ತರು ಆನ್ ಫೀಲ್ಡ್ ಅಲ್ಲಿ ಇದ್ರು. ಒಂದು 2,000-3,000 ಕಾರ್ಯಕರ್ತರು ಬೇರೆ ಬೇರೆ ರೀತಿಯಾದ ಬೇರೆ ಬೇರೆ ಈಗ ಕಿಟ್ ಕೊಡುವಂತಹ ಕಾರ್ಯಕ್ರಮ ಇತ್ತು, ಮೆಡಿಸಿನ್ ತಲುಪಿಸುವಂತಹ ಕಾರ್ಯಕ್ರಮಗಳಿತ್ತು, ಅದೇ ರೀತಿ ಜನರಿಗೆ ಹೋಗಿ ಕೌನ್ಸಿಲಿಂಗ್ ಮಾಡಿಸುವಂತಹ ಕಾರ್ಯಕ್ರಮ ಇತ್ತು. ಇದೇ ರೀತಿ ಬೇರೆ ಬೇರೆ ರೀತಿಯಾಗಿ ಒಂದು 3,000-5,000ಗಿಂತ ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲೇ ಇದ್ರು. ಅದೇ ರೀತಿ ವಿವಿಧ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ತುಂಬಾ ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇದ್ದಾರೆ. ಬೇರೆ ಬೇರೆ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಅವರು ಈ ಒಂದು ಕೋವಿಡ್ ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಕಳೆದ ಸಲವೇ ನಾವು 1,800ಕ್ಕಿಂತಲೂ ಹೆಚ್ಚಿನ ಈ ಒಂದು ಶವ ಸಂಸ್ಕಾರ ಕಾರ್ಯಕ್ರಮವನ್ನು ಕಳೆದ ಸಲ ಮಾಡಿದ್ದೇವೆ. ಅದೇ ಕಳೆದ ಸಲ ನಮ್ಗೆ ಚಾಲೆಂಜ್ ಇದ್ದದ್ದು ಇದೆ, ಯಾವುದು 1,800 ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಹೇಳುವಂಥದ್ದು. ಈ ಸಲ ಜಾಸ್ತಿ ಉಂಟು, 2,800ಕ್ಕಿಂತಲೂ ಜಾಸ್ತಿ ನಾವು ನಿನ್ನೆಯವರೆಗಿನ ಲೆಕ್ಕದಲ್ಲಿ ನಾವು ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೇವೆ ಡೆತ್ ಆದವರಂಥದ್ದು. ಕಳೆದ ಸಲ ನಮ್ಗೆ ಚಾಲೆಂಜ್ ಇದ್ದದ್ದು ಇದೆ, ಈ ಅಂತ್ಯ ಸಂಸ್ಕಾರ ಮತ್ತೆ ಅದೇ ರೀತಿ ಜನರಿಗೆ ಕಿಟ್ ಕೊಡುವಂಥದ್ದು. ಕಳೆದ ಸಲ ನಾವು ಇದು ಜನರಿಗೆ ರೇಷನ್ ಕಿಟ್, ಅದೇ ರೀತಿ ರೆಡಿ ಫುಡ್ ಕಿಟ್, ಇದೇ ಒಂದು 2,500 ಲಕ್ಷಕ್ಕಿಂತಲೂ ಹೆಚ್ಚಿನ ಕಿಟ್ಗಳನ್ನು ನಾವು ಕಳೆದ ಸಲ ನೀಡಿದ್ದೇವೆ. ತುಂಬಾ ಇಡೀ ರಾಜ್ಯದಲ್ಲಿ ನಾವು ನೀಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ತುಂಬಾ ನಾವು ಕೂಡ ಕಿಟ್ಗಳನ್ನು ಕಳೆದ ಸಲ ನೀಡಿದ್ದೇವೆ. ಕಳೆದ ಸಲ ಚಾಲೆಂಜ್ ಇದ್ದದ್ದು ಅದೇ, ಈ ಕೋವಿಡ್ ನ ಅಂತ್ಯ. ಕಳೆದ ಬಾರಿಯ ಲಾಕ್ಡೌನ್ ಟೈಮ್ ಅಲ್ಲಿ ದಿಢೀರಾಗಿ ಲಾಕ್ಡೌನ್ ಕೂಡ ಘೋಷಣೆ ಆಯ್ತು, ಜನರಿಗೆ ತುಂಬಾ ಸಂಕಷ್ಟದಲ್ಲಿದ್ರು. ಎಲ್ರಿಗೂ ಕೂಡ ಅದರಲ್ಲಿ ಕೂಡ ಸ್ಪೆಷಲ್ ಆಗಿ ಕೂಡ ಮಧ್ಯಮ ವರ್ಗಕ್ಕೆ ತುಂಬಾ ಸಂಕಷ್ಟ, ತೊಂದರೆ ಆಗಿತ್ತು. ಅವರು ಕೇಳುವಂತ ಪರಿಸ್ಥಿತಿ ಇರಲಿಲ್ಲ ಅಂತ ಕೂಡ ನಾವು ಅದೇ ರೀತಿ ಎಲ್ಲ ತುಂಬಾ ಸಂಘಟನೆಗಳಿದ್ರು, ಒಟ್ಟಿಗೆ ಸೇರಿಕೊಂಡು ತುಂಬಾ ಜನರಿಗೆ ಕೂಡ ಈ ಕಳೆದ ಸಲ ಕಿಟ್, ಅದೇ ರೀತಿ ಆಂಬುಲೆನ್ಸ್ ಸೇವೆಗಳು, ಅದೇ ರೀತಿ ಈ ಮೆಡಿಸಿನ್ ಹೋಗಿ ಕೊಡುವುದವರಿಗೆ. ಈಗ ಎಕ್ಸಾಂಪಲ್ ಕಳೆದ ತುಂಬಾ ಟಫ್ ರೂಲ್ಸ್ ಇತ್ತು, ಯಾರು ಬರ್ಲಿಕ್ಕಿಲ್ಲ, ಸಿಟಿಗೆ ಬರ್ಲಿಕ್ಕಿಲ್ಲ, ಎಲ್ಲಿ ಕೂಡ ಹೋಗ್ಲಿಕ್ಕಿಲ್ಲ. ಸ್ಪೆಷಲ್ ಆಗಿ ಗಡಿ ಪ್ರದೇಶದಲ್ಲಿ ಇದ್ದಂತ ಜನರು, ಅವರಿಗೆ ಬೇಕಾದಂತಹ ಡೈಲಿ ಯೂಸ್ ಮಾಡುವಂತ ಮೆಡಿಸಿನ್ ಅವರಿಗೆ ಸಿಗ್ತಾ ಇರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಹೋಗಿ ಅವರಿಗೆ ನಾವು ಮೆಡಿಸಿನ್ ಅನ್ನು ಕೂಡ ತಲುಪಿಸಿದ್ದೇವೆ. ನಮ್ಮ ಕಾರ್ಯಕರ್ತರು 24x7 ಆಗಿ ಕಳೆದ ಸಲ ಈ ಸಲವೂ ಕೂಡ ಕೆಲಸ ಆನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಇಜಾಜ್ ಅವರೇ, ಈ ನಡುವೆನೆ ಈಗ ಕಳೆದ ಬಾರಿಯ ವಿಚಾರವನ್ನೇ ನಾವು ನೋಡೋದಾದ್ರೆ, ನೀವು ಈ ಅಂತಿಮ ಸಂಸ್ಕಾರದ ವಿಚಾರಕ್ಕೆ ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ ಒಂದು ಆತಂಕ ಇತ್ತು. ನೀವು ಹೇಳಿದಾಗೆ ಅಂತಿಮ ಮರಣಿಸಿದರೆ ಏನು ಯಾರು ಕೂಡ ಹತ್ತಿರ ಬರ್ತಾ ಇರಲಿಲ್ಲ. ನೀವು ಹೇಳಿದಾಗೆ PPE ಕಿಟ್ ಧರಿಸಿಕೊಂಡು ಹತ್ತಿರ ಬರುವವರು ಕೂಡ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಕಾರ್ಯಕರ್ತರನ್ನು ಯಾವ ರೀತಿ ಸಿದ್ಧ ಮಾಡಿದಿರಿ? ಅವರಿಗೆ ಕೂಡ ಒಂದು ಧೈರ್ಯ, ಸ್ಥೈರ್ಯ ಅಂತ ಬೇಕಲ್ಲ. ಏನು, ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಒಂದು ಘಟನೆ ನಡೆಯಿತು, ತಮ್ಮ ಗಮನಕ್ಕೆ ನೋಡಿರ್ಬೋದು. ಈ ಕೋವಿಡ್ ನಲ್ಲಿ ತೀರಿ ಹೋದವರನ್ನು ಗುಂಡಿಗೆ ಹೋಗಿ ಬಿಸಾಡುವಂತಹ, JCBಯಲ್ಲಿ ಗುಂಡಿಗೆ ಹಾಕಿದಂತಹ ಒಂದು ಪ್ರಕರಣ ನಡೆಯಿತು. ಆ ಸಂದರ್ಭದಲ್ಲಿ ಅಲ್ಲಿನ ನಮ್ಮ ಪಾಪ್ಯುಲರ್ ಫ್ರಂಟ್ ನಮ್ಮ ಸಂಘಟನೆ ಕಾರ್ಯಕರ್ತರು, ಅದೇ ರೀತಿ ನಾಯಕರು, ಅಲ್ಲಿನ ಜಿಲ್ಲಾಧಿಕಾರಿ, ಅದೇ ರೀತಿ ಅಲ್ಲಿನ ಆರೋಗ್ಯಾಧಿಕಾರಿ ಇವರನ್ನು ಸಂಪರ್ಕಿಸಿಕೊಂಡು ಈ ರೀತಿ ನೀವು ಮರಣ ಹೊಂದಿದನು ಮಾಡಬೇಡಿ, ನಮ್ಗೆ ಕೊಡಿ, ನಾವು ಅವರನ್ನು ಯಾವ ರೀತಿ ಆ ಗೌರವ ಕೊಟ್ಟು, ಏನು ಧಾರ್ಮಿಕ ಅವರಿಗೆ ಸಿಗ್ಬೇಕಂತ ಗೌರವ ಸಿಗ್ಬೇಕು ಅದನ್ನೆಲ್ಲ ಕೊಟ್ಟು ನಾವು ಮಾಡ್ತೇವೆ ಅಂತ ಹೇಳಿ ಕಳೆದ ಸಲ ಆ ಬಳ್ಳಾರಿ ಧರ್ಮಗಳು ಕೂಡ ಹೇಳುವಂತದ್ದು, ಆ ಮನುಷ್ಯ ಏನು ಮರಣಿಸಿದಾಗ ಅವನಿಗೆ ಆ ಒಂದು ಅಂತ್ಯ ಸಂಸ್ಕಾರವನ್ನು ಗೌರವದ ರೀತಿಯಲ್ಲಿ ಕೊಡಬೇಕು, ಮಾಡಬೇಕು ಅಂತ. ಅದೇ ನಾವು ಕಳೆದ ಸಲ ಮಾಡಿದ್ ಕೂಡ ಈ ಸಲ ಮಾಡಿದ್ ಕೂಡ ಎಲ್ಲ ಜಾತಿ ಭೇದ, ನಮ್ಮಲ್ಲಿ ಯಾರು ಸಂಪರ್ಕಿಸ್ತಾರೆ, ಇಲ್ಲದ್ರೆ ನಮ್ಗೆ ಗೊತ್ತಾಗ್ತದೆ ಇವರಿಗೆ ಯಾರು ಕೂಡ ಈ ಒಂದು ಇದರಲ್ಲಿ ಕಾಂಟ್ಯಾಕ್ಟ್ ಇಲ್ಲ, ಅವರು ನಾವು ಸಂಪರ್ಕಿಸಿ ಅವರಿಗೆ ಎಂತ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಕಳೆದ ಸಲಕ್ಕಿಂತ ಈ ಸಲದ ಡೆತ್ ರೇಟ್ ತುಂಬಾ ಜಾಸ್ತಿ ಇತ್ತು. ಅದೇ ರೀತಿ ನಮ್ಗೆ ಕಳೆದ ಸಲ, ಸೊ ಹಾಗಾಗಿ ನೀವು ಬಳ್ಳಾರಿಯ ಒಂದು ಘಟನೆಯಿಂದಾಗಿ ಸ್ವಲ್ಪ ಪ್ರೇರಣೆ ಎಚ್ಚೆತ್ತುಕೊಂಡು ಈ ರೀತಿ ಆಗಬಾರದು, ಮನುಷ್ಯರು ಇಲ್ಲಿ ಇರುವಾಗ್ಲೇ ಈ ರೀತಿ ಒಂದು ಪರಿಸ್ಥಿತಿ ಮನುಷ್ಯರಿಗೆ ಬರಬಾರದಂತಹ ಆ ಒಂದು ನಿಟ್ಟಿನಲ್ಲಿ ಅಲ್ಲಿಂದ ಪ್ರಾರಂಭವಾಗಿ ಇಡೀ ರಾಜ್ಯದಲ್ಲಿ ನಾವು ಈ ಒಂದು ಅಂತ್ಯ ಸಂಸ್ಕಾರದಂತಹ ಆ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಮತ್ತೆ ಇದು ಕೂಡ ಜವಾಬ್ದಾರಿ ಕೂಡ, ಸಂಘಟನೆ ಮಾಡಿದ ಮೇಲೆ ಸಂಘಟನೆಯ ಉದ್ದೇಶ ಆಗಿರ್ಬೇಕು, ಜನರ ಸೇವೆ ಆಗಿರ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡದಿದ್ರೆ ನಾವು ಸಂಘಟನೆ ಕಟ್ಟಿಕೊಂಡು ಅರ್ಥವಿರುವುದಿಲ್ಲ. ಪರಿಸ್ಥಿತಿಯಲ್ಲಿ ಜನರ ನಡುವೆ ನಿಂತು ಕೆಲಸ ಮಾಡದಿದ್ದರೆ ಅರ್ಥನೂ ಇರುವುದಿಲ್ಲ, ಜೊತೆಗೆ ಜನರಿಗೆ ಧೈರ್ಯ ಹೇಳುವವರು ಯಾರು? ಸಂಘಟನೆಗಳು ಕೆಲಸ ಮಾಡ್ತಾ ಇರುವುದರಿಂದ ಅಲ್ವಾ ಜನರಿಗೆ ಒಂದಷ್ಟಿಗೆ ಧೈರ್ಯ, ಸ್ಥೈರ್ಯ ಇರುವುದು, ಯಾರಾದ್ರೂ ನೆರವಿಗೆ ಬರ್ತಾರೆ ಅಂತ ಆ ಒಂದು ಕಾನ್ಫಿಡೆನ್ಸ್ ಇದ್ದಿದ್ರಿಂದಾಗಿರ್ತದೆ. ಜನರು ಆಮೇಲೆ ಹೆಚ್ಚೆಚ್ಚು ಜನರು ಇಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರು. ಅದೇ ರೀತಿ ಜನರ ಇದ್ದಂತಹ ಆ ಒಂದು ಹೆದರಿಕೆ, ಭಯ ಅದೆಲ್ಲ ದೂರವಾಗ್ಲಿಕ್ಕೆ ಒಂದು ಕಾರಣವೂ ಕೂಡ
ಈ ಅಂತ್ಯ ಸಂಸ್ಕಾರ ನಾವು ಪ್ರಾರಂಭ ಮಾಡಿದ್ರಿಂದ ಆಗಿರ್ಬೋದು, ಇಲ್ಲದ್ರೆ ಮನೆಯವರು ಕೂಡ ಹತ್ತಿರ ಬರುದಿಲ್ಲ. ತುಂಬಾ ತುಂಬಾ ನಾವು ಕಥೆಗಳನ್ನು ಒಂದು ವಿಚಾರವನ್ನು ನಾವು ಕೇಳಿದ್ದೇವೆ. ಅಲ್ಲಿ ಯಾರಾದ್ರೂ ಕೊರೋನಾದಲ್ಲಿ ಡೆತ್ ಆದ್ರೆ ಮನೆಯವರು ಮನೆ ಬಿಟ್ಟೆಲ್ಲ ಹೋಗ್ತಾರೆ. ಇಲ್ಲದಿದ್ರೆ ಆ ಮನೆಯವರನ್ನು ಸೀಲ್ ಡೌನ್ ಮಾಡ್ತಾರೆ, ಯಾರಿಲ್ಲ. ಮತ್ತೆ ಆ ಶವವನ್ನು ತೆಗೆದು ಏನ್ ಮಾಡ್ಬೇಕು? ನಮ್ಮ ಜಿಲ್ಲೆಯಲ್ಲಿ ಕೂಡ ಅಂತ ಪರಿಸ್ಥಿತಿ ಕೂಡ ಬಂದಿತ್ತು. ಇಲ್ಲಿ ಫಸ್ಟ್ ಡೆತ್ ಆದಂತಹ ಸಂದರ್ಭದಲ್ಲಿ ಕೋವಿಡ್ ನಲ್ಲಿ ಬಂಟ್ವಾಳದ ನಮ್ಮ ಹತ್ತಿರವೇ ಅಲ್ಲಿ ಡೆತ್ ಆದ ಸಂದರ್ಭ ಯಾರಿಲ್ಲ, ಮಕ್ಕಳಿಲ್ಲ, ಮಕ್ಕಳೆಲ್ಲ ಕೊರೋನಾ ಸೆಂಟರ್ ನಲ್ಲಿ ಇದ್ದಾರೆ, ಹಾಸ್ಪಿಟಲ್ ನಲ್ಲಿ ಇದ್ದಾರೆ, ಯಾರು ನೋಡ್ಲಿಕ್ಕಿಲ್ಲ. ಮತ್ತೆ ಯಾರದು ಅವರಿಗೆ ಅವರ ಒಂದು ಆ ಗೌರವವನ್ನು ಕೊಡ್ಬೇಕಾಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರು ತುಂಬಾ ಧೈರ್ಯದಿಂದ ಅದೇ ರೀತಿ ಕೊರೋನಾದ ಎಲ್ಲ ಪ್ರೋಟೋಕಾಲ್ ಅನ್ನು ಫಾಲೋ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಈ ಕೆಲಸವನ್ನು ಕಳೆದ ಸಲ ನಾವು ಕೂಡ ಮಾಡಿದ್ದೇವೆ. ಈ ಸಲ ಕೂಡ ಅದರ ಅನುಭವ ನಮಗೆ ಜಾಸ್ತಿ ಇತ್ತು. ಅದೇ ರೀತಿ ಈ ಸಲ ನಮ್ಮ ಸೇವೆ ಕೂಡ ಜಾಸ್ತಿನೇ ಆಗ್ಬೇಕಿತ್ತು. ಈ ಸಲ ಕೂಡ ಕಳೆದ ಸಲಕ್ಕಿಂತ ಹೆಚ್ಚಿನ ತಂಡವನ್ನು ನಾವು ರಚಿಸಿಕೊಂಡು ಅದೇ ರೀತಿ ಮೆಡಿಕಲ್ ಈ ವೈದ್ಯಕೀಯ ಇದರಲ್ಲಿ ಈ ಸಲ ನಾವು ಏನ್ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಈ ಜಿಲ್ಲೆಗೆ ಸಂಬಂಧ ಮೆಡಿಕಲ್ ವಿಚಾರಕ್ಕೆ ಬರ್ತೇನೆ. ಈಗ ಬಹುಶಃ ನೀವು ಕಳೆದ ಬಾರಿ ಈ ಒಂದು ಸಾವು ಅನ್ನೋದು ಯಾರಿಗೂ ಬರಬಾರದು, ನಾವು ಆಶಯ ವ್ಯಕ್ತಪಡಿಸಬಾರದು ಅಥವಾ ನಿರೀಕ್ಷೆ ಕೂಡ ಮಾಡಬಾರದು. ಆದ್ರೆ ಸಾವು ಅನ್ನೋದು ನಿಶ್ಚಿತ. ಬಟ್ ಇಂಥ ದುರಿತ ಕಾಲದಲ್ಲಿ ಸಾವು ಬಂದಾಗ ಎಷ್ಟೋ ಕಡೆ ಅಸ್ಪೃಶ್ಯರಾಗಿ ನೋಡುವಂತ ಅಥವಾ ಮರಣದ ಪಕ್ಕವೇ ಬರದೇ ಇರುವಂತ ಘಟನೆಗಳಿತ್ತು. ಬಟ್ ನೀವು ಕಳೆದ ಬಾರಿ ತಗೊಂಡ ಮೊದಲು ಆರಂಭದ ಒಂದು ಇನಿಷಿಯೇಟಿವ್ ಇದೆ ಅಲ್ವಾ, ಅದು ಬಹುಶಃ ಅನಂತರ ಅನೇಕ ಮಂದಿಗೆ ಪ್ರೇರಣೆ, ಅನೇಕ ಸಂಘ ಸಂಸ್ಥೆಗಳಿಗೆ ಕೂಡ ಪ್ರೇರಣೆ, ರಾಜಕೀಯ ಪಕ್ಷದವರಿಗೆ ಕೂಡ ಪ್ರೇರಣೆ ಆಗಿರಬಹುದು. ಖಂಡಿತವಾಗಿಯೂ ನಾವು ಈ ಸಲವು ಕಳೆದ ಸಲವು ಬೇರೆ ಬೇರೆ ಸಂಘಟನೆಯವರಿಗೆ ಒಟ್ಟಿಗೆ ಸೇರಿ ನಾವು ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಯಾಕಂತ ಹೇಳಿದ್ರೆ ಒಂದು ಸಂಘಟನೆಯಿಂದ ಇದು ಕಂಪ್ಲೀಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರೂ ಕೂಡ ಬರ್ಬೇಕಾಗ್ತದೆ, ಎಲ್ರೂ ಕೂಡ ಕೈ ಜೋಡಿಸಬೇಕಾಗ್ತದೆ. ಎಲ್ರೂ ಕೂಡ ಕೈ ಜೋಡಿಸಿಕೊಂಡು ನಾವು ಈ ಕೆಲಸವನ್ನು ಕಳೆದ ಸಲ ಕೂಡ ಮಾಡಿದ್ರೆ ಈ ಸಲವೂ ಕೂಡ ಆಗ್ತಾ ಉಂಟು. ಪರಸ್ಪರ ಕೋಆರ್ಡಿನೇಷನ್ ಮಾಡಬೇಕಂದ್ರೆ ಬೇರೆ ಸಂಘಟನೆ ಪಕ್ಷದವರೊಂದಿಗೆ ಮಾನವೀಯ ನೆಲೆಯಲ್ಲಿ, ಬಂಧುತ್ವದ ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕು. ಕರೆಕ್ಟ್. ಹೌದು, ಎಲ್ಲ ನೀವು ಹೇಳಿದಾಗ ಈಗ PFI ಕೂಡ ಮಾಡುತ್ತೆ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ನವರು ಮಾಡ್ತಾರೆ, ಈಚೆ ಕಡೆ ಕಾಂಗ್ರೆಸ್ನವರು, BJPಯವರು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ಮಾಡ್ತಾ ಇದ್ದಾರೆ. ನಾವು ಅನೇಕ ಮಂದಿಯನ್ನು ಇಲ್ಲಿ ಮಾತಾಡಿಸಿದ್ದೇವೆ. ಇದು ಮೊಹಮ್ಮದ್ ಸುರೈ ಅವರೇ, ಈಗ ನಿಮ್ಮ ಮೆಡಿಕಲ್ ಟೀಮ್ ಅಂದರೆ ನಿಮ್ಮ ರಿಲೇಟೆಡ್ ಆಗಿ ಅಥವಾ ವೈದ್ಯಕೀಯ ನೆರವು ಬೇಕಾಗತ್ತೆ ಅಥವಾ ಸಲಹೆ ಸೂಚನೆಗಳು ಬೇಕಾಗುತ್ತೆ, ನಿಮ್ಮ ಈ ಒಂದು ಸಂಘಟನೆಯಲ್ಲಿ ನೀವು ಅದನ್ನು ಯಾವ ರೀತಿ, ನಿಮ್ಮ ಹೆಲ್ಪ್ ಡೆಸ್ಕ್ ನಾವು ನೋಡಿದೆವು, ಯಾವ ರೀತಿ ಕೆಲಸ ಮಾಡುತ್ತಾ ಉಂಟು, ಏನೆಲ್ಲ ಮಾಡ್ತಾ ಇದ್ದೀರಿ ನೀವು? ಈಗ ಫಸ್ಟ್ ಆಫ್ ಆಲ್ ಅಂದರೆ ನಮ್ಮ ಹೆಲ್ಪ್ ಡೆಸ್ಕ್ 24x7 ಯಾವಾಗಲೂ ಸಹ ಹೆಲ್ಪ್ ಡೆಸ್ಕಿಗೆ ಡೈಲಿ ಒಂದು 50 ಅಬೌವ್ ಎಲ್ಲ ಕಾಲ್ ಬರ್ತದೆ ಪ್ರತಿನಿತ್ಯ. ಆಗ ಈ ನಮ್ಮ 28 ಏನ್ ಕೇಳ್ತಾರೆ ಕಾಲ್ ಮಾಡಿ? ಅಲ್ಲ, ಆಕ್ಚುಲಿ ಈಗ ಪೇಷಂಟ್ ಒಂದೊಂದು ಪೇಷಂಟ್ ಕೇಳ್ತಾರೆ. ಈಗ ಬೇರೆ ಕಡೆ ದಕ್ಷಿಣ ಕನ್ನಡ ಬಿಟ್ಟು ಬೇರೆ ಕಡೆಯಲ್ಲಿ ಪೇಷಂಟ್ ಇದ್ರೆ ಆಗ ಹೆಲ್ಪ್ ಡೆಸ್ಕ್ಗೆ ಕಾಲ್ ಬಂದ್ರೆ ಬೆಡ್ ಖಾಲಿದೇವ ಕೇಳ್ತದೆ, ICU ಬೆಡ್. ಈಗ ಅಲ್ಲಿ ಅಡ್ಮಿಟ್ ಮಾಡಿದಿದ್ರೆ ಈಗ ವೆಂಟಿಲೇಟರ್ ICU ಎಲ್ಲಿ ಅವೈಲೇಬಲ್ ಇಲ್ಲ. ಈಗ ನಮ್ಮ ಹೆಲ್ಪ್ ಡೆಸ್ಕಿಗೆ ಕಾಲ್ ಬಂದ್ರೆ ನಾವು ಫಸ್ಟ್ ಆಫ್ ಆಲ್ ಅವರಿಗೆ ಟ್ರೀಟ್ಮೆಂಟ್ ಕೇಳ್ತೇವೆ. ಆಕ್ಚುಲಿ ವೆಂಟಿಲೇಟರ್ ಎಷ್ಟು ಲೀಟರ್ ಅಲ್ಲಿ ಇದೆ ಪೇಷಂಟ್, ವೆಂಟಿಲೇಟರ್ ಬೇಕಾ ಬೇಡವಾ, ಮತ್ತೆ ಇಲ್ಲಿ ಬಂದು ವೆಂಟಿಲೇಟರ್ ಇಲ್ಲದ್ರೆ ಅದೆಲ್ಲ ಪ್ರಾಬ್ಲಮ್ ಆಗ್ತದೆ. ಆಗ ಎಂತ ಮಾಡ್ತಾರೆ, ಈಗ ಫಸ್ಟ್ ಆಫ್ ಆಲ್ ಈಗ ನಮ್ದು ಟೀಮ್ ಇದೆ, ಒಂದು 28-30 ತನಕ ಒಂದು ಟೀಮ್ ಇದೆ. ಒಂದೊಂದು ಹಾಸ್ಪಿಟಲ್ಗೆ ಒಂದೊಂದು ಇನ್ಚಾರ್ಜಸ್ ಅವರು ಇದ್ದಾರೆ. ಈಗ ಒಂದೊಂದು ಹಾಸ್ಪಿಟಲ್ಗೆ ಒಂದೊಂದು ಇನ್ಚಾರ್ಜ್ ಇದ್ದಾರೆ. ಈಗ ಯಾವ ಹಾಸ್ಪಿಟಲ್ಗೆ ಅವ್ರು ಕೇಳ್ತಾರೆ, ಈಗ ಎಕ್ಸಾಂಪಲ್ ಫಾದರ್ ಮುಲ್ಲರ್ ಅವ್ರು ಕೇಳಿದ್ರೆ ಆಗ ಫಾದರ್ ಮುಲ್ಲರ್ ಅವರು ಇನ್ಚಾರ್ಜ್ ಅವರಿಗೆ ಕಾಲ್ ಹೋಗ್ತದೆ ನಮ್ಮ ಹೆಲ್ಪ್ ಡೆಸ್ಕ್ ಇಂದ. ಆಗ ಅವರು ಅಲ್ಲಿ ಹಾಸ್ಪಿಟಲ್ಗೆ ವಿಚಾರಿಸ್ತಾರೆ ಬೆಡ್ ಇದೆ ವೆಂಟಿಲೇಟರ್. ಆಗ ಇಲ್ಲದಿದ್ರೆ ಬೇರೆ ಮತ್ತೊಂದು ಇನ್ಚಾರ್ಜ್ ಹೋಗ್ತದೆ. ಟೋಟಲ್ ನಮ್ಮ ಹೆಲ್ಪ್ ಡೆಸ್ಕ್ ಅಲ್ಲಿ ಇದ್ದವರು ಈ ಎಷ್ಟು ಇನ್ಚಾರ್ಜಸ್ ಇದ್ದಾರೆ ಅವರಿಗೆ ಕಾಲ್ ಮಾಡಿ ಎಲ್ಲಿ ವೆಂಟಿಲೇಟರ್ ಖಾಲಿದೆ ಆಗವೇ ಅಲ್ಲಿ ಎಂತ ಮಾಡ್ತಾರೆ, ಅವರು ಬುಕ್ ಮಾಡಿರ್ತಾರೆ. ಇಲ್ಲದ್ರೆ ಹಾಸ್ಪಿಟಲ್ಗೆ ನಾವು ಮತ್ತೊಂದು ಹಾಸ್ಪಿಟಲ್ಗೆ ಕನೆಕ್ಟ್ ಮಾಡಿ ಕೊಡ್ತೇವೆ. ಎಲ್ಲಿ ಈಗ ಎಕ್ಸಾಂಪಲ್ ಬಡ್ಕಲ್ ಅಲ್ಲಿ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ವೆಂಟಿಲೇಟರ್ ಇಲ್ಲದ್ರೆ ಈ ಹಾಸ್ಪಿಟಲ್ಗೆ ನಾವು ಕನೆಕ್ಟ್ ಮಾಡಿ ಅಲ್ಲಿಂದ ಲೆಟ್ರ್ ತೆಗೆದು ಇಲ್ಲಿಂದ ಲೆಟ್ರ್ ಅಲ್ಲಿಗೆ ಕಳಿಸಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಇಲ್ಲಿ ನಾವು ಅಡ್ಮಿಷನ್ ಮಾಡಿ ಕೊಡ್ತೇವೆ. ಒಂದೊಂದು ಸಲ ಎಂತ ಆಗ್ತದೆ, ಬೇರೆ ಅವರು ಅರ್ಜೆಂಟ್ ಆಗಿ ತಕೊಂಡು ಬರ್ತಾರೆ ಪೇಷಂಟ್ ಅನ್ನು, ಆಗ ಎಲ್ಲಿ ಸಹ ಸಿಕ್ಕುದಿಲ್ಲ. ತುಂಬಾ ಕಷ್ಟ. ಈ ಎಕ್ಸಾಂಪಲ್ ಈಗ 1 ತಿಂಗಳು ಬ್ಯಾಕ್ ತುಂಬಾ ವೆಂಟಿಲೇಟರ್ ಎಲ್ಲಿ ಸಹ ಅವೈಲೇಬಲ್ ಇರಲಿಲ್ಲ. ಮತ್ತೆ ನಾವು ಎಂತ ಮಾಡ್ತೇವೆ, ಅವರಿಗೆ ವೆನ್ಲಾಕ್ ಅಲ್ಲಿ ಅಡ್ಮಿಷನ್ ಮಾಡ್ತೇವೆ ಬೈಪಾಪ್ ಇಟ್ಟು. ಈಗ ಮ್ಯಾಕ್ಸಿಮಮ್ 85 ಸ್ಯಾಚುರೇಷನ್ ಇದ್ರೆ ಅವ್ರಿಗೆ ವೆನ್ಲಾಕ್ ಅಲ್ಲಿ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಅಡ್ಮಿಷನ್ ಮಾಡಿಸಿ
ಅಲ್ಲಿ ಬೈಪಾಪ್ 15 ಲೀಟರ್ ಇಟ್ಟು ಬೈಪಾಪ್ ಇಟ್ಟರೆ ಅವ್ರಿಗೆ ಒಂದು ICUದು ಎಂತ ಫೆಸಿಲಿಟಿ ಇರ್ತದೆ ಅದು ವಾರ್ಡಲ್ಲಿ ಸಿಗ್ತದೆ. ಮತ್ತೆ ಅವರು ICU ಖಾಲಿ ಆದರೆ ಅವರು ICUಗೆ ಶಿಫ್ಟ್ ಮಾಡ್ತಾರೆ. ಮತ್ತೆ ಕೌನ್ಸಿಲಿಂಗ್ ಈಗ ನಮಗೆ ಕೌನ್ಸಿಲಿಂಗ್ ಬಂದರೆ ಹೆಲ್ಪ್ ಡೆಸ್ಕ್ ಅವರು ನಮಗೆ ಕನೆಕ್ಟ್ ಮಾಡಿ ಕೊಡ್ತಾರೆ. ಆಗ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ. ಯಾರು ಮಾಡ್ತಾರೆ ನಿಮ್ಮಲ್ಲಿ ಕೌನ್ಸಿಲಿಂಗ್ ಯಾರು ಮಾಡ್ತಾರೆ? ಆಕ್ಚುಲಿ ಒಂದು ಈಗ ನೋಡಿ, ಈಗ ಪೇಷಂಟ್ ಈಗ ಒಂದು ಮನೆಯಲ್ಲಿದೆ, ಅವರಿಗೆ ಅವ್ರು ನಮ್ಮ ಹತ್ರ ಅಭಿಪ್ರಾಯ ಕೇಳ್ತಾರೆ, ಎಂತ ಮಾಡಬೇಕು, ಸ್ಯಾಚುರೇಷನ್ ಡೌನ್ ಇದೆ, ಮತ್ತೆ ಅವರಿಗೆ ಎಂತ ಜ್ವರ ಬರ್ಕೊಂಡಿದೆ, ಎಂತ ಮಾಡಬೇಕು ಅಂತ. ಆಗ ನಾವು ಹೇಳ್ತೇವೆ, ನೀವು ಹೆದರಬೇಡಿ, ಫಸ್ಟ್ ನಿಮ್ಮ ಹತ್ತಿರ ನಿಯರೆಸ್ಟ್ ಡಾಕ್ಟರ್ ಇದ್ದಾರೆ, ಅವರಿಗೆ ಹೋಗಿ ಕನ್ಸಲ್ಟ್ ಆಗಿ ಅವ್ರನ್ನ ಅಭಿಪ್ರಾಯ ಎಂತ ಇರ್ತದೆ. ಅವರು ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ನಾರ್ಮಲ್ ಇದ್ರೆ ಅವರು ಒಂದು 1 ವೀಕ್ದು ಇದು ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ. ಪ್ರಾಬ್ಲಮ್ ಇದ್ರೆ ಚೆಸ್ಟ್ ಅಲ್ಲಿ ನೆಮೋನಿಯಾ, ಅವರಿಗೆ ಚೆಸ್ಟ್ ಎಕ್ಸ್ರೇ ಮಾಡುವಾಗ ನೆಮೋನಿಯಾ ಕಾಣ್ತದಲ್ಲ, ಆಗ ಅವರಿಗೆ ಅವ್ರು ಹೇಳ್ತಾರೆ ಕೋವಿಡ್ ಟೆಸ್ಟ್ ಮಾಡಿ, ಕೋವಿಡ್ ಪಾಸಿಟಿವ್ ಬಂದ್ರೆ ಒಂದು ಐಸೋಲೇಷನ್ ವಾರ್ಡ್ ಅಲ್ಲಿ ನೀವು ಅಡ್ಮಿಷನ್ ಆಗಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಇದರಲ್ಲಿ ಹಾಗೆ ಇನ್ಫಾರ್ಮೇಶನ್ ಹೋಗ್ತದೆ. ಈ ನಮ್ಮ ಮೆಡಿಕಲ್ ಹೆಲ್ತ್ ಸೆಂಟರ್ ನಲ್ಲಿ ನಾವು ಬೇಸಿಕ್ ಮಾಹಿತಿಯನ್ನು ಅವರಿಗೆ ನೀಡ್ತೇವೆ, ಏನ್ ಮಾಡ್ಬೇಕಂತ ಬೇಸಿಕ್. ಅದೇ ರೀತಿ ಅವರಿಗೆ ಈ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಜಾಸ್ತಿಯಾಗಿ ಡಾಕ್ಟರ್ಗಳನ್ನ ನಾವು ಕನೆಕ್ಟ್ ಮಾಡಿ ಕೊಡ್ತೇವೆ. ಕೆಲವೊಂದು ಡಾಕ್ಟರ್ ನಾವು ಕಾಂಟ್ಯಾಕ್ಟ್ ಮಾಡಿ ಇಟ್ಟುಕೊಂಡಿಂತ ಪರಿಸ್ಥಿತಿಯಲ್ಲಿ ಅವರಿಗೆ ಮೊದಲಿಗೆ ಕೌನ್ಸಿಲಿಂಗ್ ಮಾಡ್ಬೇಕಾಗುತ್ತೆ. ಈ ಸಲ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಜನರಿಗೆ ಯಾರಲ್ಲಿ ಕೋವಿಡ್ ಪೇಷಂಟ್ ಒಳಗಾಗಿದ್ದಾರೆ ಅವರಿಗೆ ಕಾಲ್ ಮಾಡಿ ಧೈರ್ಯ ತುಂಬಿಸುವಂತ ಆ ಒಂದು ಕಾರ್ಯಕ್ರಮ ನಾವು ಕೂಡ ಮಾಡ್ತಾ ಇದ್ದೇವೆ. ಯಾವೆಲ್ಲ ಪೇಷಂಟ್ ಯಾವ ಪರಿಸ್ಥಿತಿ ಇದ್ದಾರೆ, ಕೆಲವರು ಎದುರಿದ್ದಾರೆ, ಕೆಲವರು ಐಸೋಲೇಷನ್ ಇರ್ತಾರೆ, ಆದ್ರೆ ಅವರಿಗೆ ಕಾನ್ಫಿಡೆಂಟ್ ಕೊಡುವವರು ಯಾರು ಇರುವುದಿಲ್ಲ. ಅಂತಹ ಜನರನ್ನು ಫೈಂಡ್ ಔಟ್ ಮಾಡಿಕೊಂಡು ನಾವು ಅವರಿಗೆ ಇದರ ಬಗ್ಗೆ ಅವೇರ್ನೆಸ್ ಅನ್ನು ಕೂಡ ಮಾಡ್ತೇವೆ, ಕೌನ್ಸಿಲಿಂಗ್ ಅನ್ನು ಕೂಡ ಮಾಡ್ತೇವೆ. ಮತ್ತೆ ಅದರಲ್ಲಿ ಇಲ್ಲಿ ನಮಗೆ ನಮ್ಮ ಬ್ಲಡ್ ಹೆಲ್ಪ್ ಡೆಸ್ಕ್ ಅಲ್ಲಿ ಬೇರೆ ಬೇರೆ ರೀತಿಯ ಬ್ಲಡ್ ಗೆ ಬರ್ತದೆ, ಬ್ಲಡ್ ಕೂಡ ಅರೇಂಜ್ಮೆಂಟ್ ಮಾಡಿ ಕೊಡ್ತೇವೆ. ಮತ್ತೆ ಔಟ್ ಆಫ್ ಡಿಸ್ಟ್ರಿಕ್ಟ್ ಇಂದ ಅವರಿಗೆ ಮೆಡಿಸಿನ್ ಅವಶ್ಯಕತೆ ಇರ್ತದೆ, ಮ್ಯಾಂಗ್ಳೂರನ್ನೇ ಡಿಪೆಂಡ್ ಆಗಿದ್ದವರಿಗೆ ಮೆಡಿಸಿನ್ ಅವಶ್ಯಕತೆ ಇರುತ್ತದೆ, ಇಲ್ಲಿ ಟ್ರಾನ್ಸ್ಪೋರ್ಟ್ ಇರುವುದಿಲ್ಲ. ಆದ್ರೆ ನಮ್ಮಲ್ಲಿ ಏನಿರ್ತದೆ, ನಮ್ಮಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಇರ್ತದೆ, ಯಾವ್ದಾದ್ರು ಆಂಬುಲೆನ್ಸ್ ಹೋಗುವ, ಯಾವ್ದಾದ್ರು ವೆಹಿಕಲ್ ಹೋಗುವಂತ ಇದ್ರೆ ನಾವು ಆ ಮೆಡಿಸಿನ್ ವ್ಯವಸ್ಥೆಯನ್ನು ಆ ಡಿಸ್ಟ್ರಿಕ್ಟ್ಗೆ ತಲುಪಿಸುವಂತಹ ಪ್ರಯತ್ನಗಳು ಮಾಡ್ತೇವೆ. ಮೊನ್ನೆ ಒಂದು ಇಲ್ಲಿಂದ ಶಿವಮೊಗ್ಗದ ಮಾನಸ ಅಲ್ಲಿಂದ ಮೆಡಿಸಿನ್ ನಮ್ಮ ಇಲ್ಲಿ ಜಿಲ್ಲೆಯವರಿಗೆ ಬೇಕಿತ್ತು. ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲಿ ಶಿವಮೊಗ್ಗದಿಂದ ಒಂದು ಆಂಬುಲೆನ್ಸ್ ಈ ಕಡೆಗೆ ಬರ್ಲಿಕ್ಕಿತ್ತು. ಆ ಆಂಬುಲೆನ್ಸ್ ಮುಖಾಂತರ ಆ ಒಂದು ಪೇಷಂಟ್ಗೆ ಆ ಮೆಡಿಸಿನ್ ನಮಗೆ ತಲುಪಿಸಲಿಕ್ಕೆ ಸಾಧ್ಯ ಆಯ್ತು. ಇಂತಹ ತುಂಬಾ ಬೇರೆ ಬೇರೆ ಜಿಲ್ಲೆದು ಕನೆಕ್ಟ್, ಇವರು ಹೇಳಿದಾಗೆ ಭಟ್ಕಳ ಉಂಟು, ಅದೇ ರೀತಿ ಬೇರೆ ಬೇರೆ ಹತ್ತಿರದ ಜಿಲ್ಲೆಯಿಂದ, ಅದೇ ರೀತಿ ಕಾಸರಗೋಡು ಜಿಲ್ಲೆಯಿಂದ, ಈ ಕಡೆಯಿಂದಲೂ ಕೂಡ ನಮ್ಮ ಈ ಮೆಡಿಕಲ್ ಹೆಲ್ಪ್ ಡೆಸ್ಕ್ ಅನ್ನು ಕೂಡ ಸಂಪರ್ಕಿಸ್ತಾರೆ. ಆಕ್ಸಿಜನ್ ಇದ್ದು ಜಾಸ್ತಿಯಾಗಿ ಬರುದು, ಬೆಡ್ ಇದ್ದು ಜಾಸ್ತಿಯಾಗಿ ಹೇಳ್ತಾರೆ. ಒಮ್ಮೊಮ್ಮೆ ರಾತ್ರಿ ಕೂಡ ಬರ್ತದೆ, 2 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ, ಆವಾಗಲೂ ಕೂಡ ನಮ್ಮ ಅಲ್ಲಿರುವ ಕಾರ್ಯಕರ್ತರು ಅವೈಲೇಬಲ್ ಇರ್ತಾರೆ. ಆ ಕಾರ್ಯಕರ್ತರಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ, ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು, ಯಾವ ರೀತಿ ಅಟೆಂಡ್ ಮಾಡ್ಬೇಕು ಅಂತೇಳಿ. ನಾವು ಅವರಿಗೆ ಈ ಮೆಡಿಸಿನ್ ತೆಗಿಲಿಕ್ಕೆ ಅಂತ ಹೇಳುವುದಿಲ್ಲ, ಬೇಸಿಕ್ ನಾಲೆಜ್, ನೀವು ಎಲ್ಲಿ ಏನ್ ಮಾಡ್ಬೇಕು, ಯಾವ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು, ನಾವು ಡಾಕ್ಟರ್ ಆಗ್ಲಿಕ್ಕೆ ಹೋಗುದಿಲ್ಲ, ಓನ್ಲಿ ಬೇಸಿಕ್ ನಾಲೆಜ್ ಮಾತ್ರ ಅವರಿಗೆ ನಾವು ಹೆಲ್ಪ್ ಡೆಸ್ಕ್ ಅಲ್ಲಿ ಮಾತ್ರ ಕೊಡುವುದಾಗಿದೆ. ಯಾವ ಹಾಸ್ಪಿಟಲ್ಗೆ ಹೋಗ್ಬೋದು, ಯಾವ ಡಾಕ್ಟರ್ ಕನ್ಸಲ್ಟ್ ಆಗ್ಬೋದು, ಯಾವ ರೀತಿ ನೀವು ಈ ಕೋವಿಡ್ ಬಂದ್ರೆ ಈ ಪರಿಸ್ಥಿತಿಯನ್ನು, ಈಗ ನೋಡಿ ಕೋವಿಡ್ ನಿಂದಾಗಿ ಬೇರೆ ಕೇಸಿಗೆ ಕೂಡ ಪ್ರಾಬ್ಲಮ್, ಬೇರೆ ಬೇರೆ ಕೇಸ್ ಈಗ ಬರ್ತದೆ, ಬೇರೆ ಬೇರೆ ರೋಗಗ್ರಸ್ತ ಜನರು ಇರ್ತಾರೆ, ಅವರ ಡೈಲಿ ಟೆಸ್ಟ್ ಇರ್ತದೆ, ಮಂತ್ಲಿ ಟೆಸ್ಟ್ ಇರ್ತದೆ, ಮೆಡಿಸಿನ್ ಬೇಕಾಗ್ತದೆ, ಅದಕ್ಕೆಲ್ಲವೂ ಕೂಡ ಸಮಸ್ಯೆ ಆಗ್ತದೆ. ಈ ಬೆಡ್ ಇರುವುದಿಲ್ಲ, ಬೆಡ್ ಅವೈಲೇಬಲ್ ಇರುವುದಿಲ್ಲ, ಅವರಿಗೂ ಕೂಡ ನಾಲೆಜ್ ಇರುವುದಿಲ್ಲ. ಇದನ್ನೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ಯಾವ ಹಾಸ್ಪಿಟಲ್ ಬೆಡ್ ಅವೈಲೇಬಲ್ ಉಂಟು, ಎಲ್ಲಿಗೆ ನೀವು ಹೋಗ್ಬೋದು, ಯಾಕಂದ್ರೆ ಬೆಡ್ ರೊಟೇಷನ್ ಆಗ್ತಾನೆ ಇರ್ತದೆ, ಅದನ್ನೆಲ್ಲ ಮಾಹಿತಿಯನ್ನು ಕೂಡ ನಾವು ಹೆಲ್ಪ್ ಡೆಸ್ಕ್ ಮುಖಾಂತರ ಕೊಡ್ತೇವೆ. ಇದು ನಾವು ಕೆಲವರು ಎಲ್ಲ ಪುತ್ತೂರು ಸುಳ್ಯದಿಂದ ಬರ್ತಾರೆ ನೇರವಾಗಿ ಆಂಬ್ಯುಲೆನ್ಸ್ ಅಲ್ಲಿ, ಹೌದೌದು, ಮಂಗಳೂರಲ್ಲಿ ಬಂದು ಹುಡುಕಾಡಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಏನಂತ ಹೇಳಿದ್ರೆ, ಇನ್ನೊಂದು ವ್ಯವಸ್ಥೆ ಏನಂತ ಹೇಳಿದ್ರೆ, ಈಗ ನಮ್ಮ ಈ ಟೀಮ್ ಅನ್ನು ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿಂದ, ಈಗ ಸುಳ್ಯದಿಂದ ನೀವು ಹೇಳಿದ್ರ, ಪುತ್ತೂರಿನಿಂದ ಈಗ ದೂರದಿಂದ ಬರುವಾಗ ಅವರದ ಇದು ಆಕ್ಸಿಜನ್ ಬೇಕಾಗ್ತದೆ, ಹಾಸ್ಪಿಟಲ್ ತಲುಪುವವರೆಗೂ ಕೂಡ ಅದು ಸ್ವಲ್ಪ ಆಕ್ಸಿಜನ್ ಬೇಕಾಗ್ತದೆ. ನಮ್ಮ ಎಲ್ಲಾ ತಾಲೂಕಿನ ಒಂದು 5-6 ಕೇಂದ್ರಗಳಲ್ಲಿ ನಾವು ಆಕ್ಸಿಜನ್ ಅನ್ನು ರೆಡಿ ಮಾಡಿ ಇಟ್ಟಿದ್ದೇವೆ. ಅರ್ಜೆಂಟಿಗೆ ಬರ್ಬೇಕಾದ್ರೆ ಆ ಆಕ್ಸಿಜನ್ ಆ ಒಂದು ಕಾರಲ್ಲಿ ಸಣ್ಣ ಸಣ್ಣ ಹಾಸ್ಪಿಟಲ್ ಬರುವಾಗೆ ಅವರಿಗೆ ಅದು ವ್ಯವಸ್ಥೆ ಆಗುವ ರೀತಿಯಲ್ಲಿ ನಾವು ಕೂಡ ಅಲ್ಲಿ ಅದದ ಪ್ರದೇಶದಲ್ಲಿ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡು ಇಟ್ಟಿದ್ದೇವೆ. ಮತ್ತೆ ಇದರಲ್ಲಿ ನಾವು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ನಾನು ಈ ಮಾತುಕತೆಯನ್ನು ಮುಂದುವರಿಸ್ತೇನೆ. PFI ಸಂಘಟನೆ ಯಾವ ರೀತಿಯಾಗಿ ಒಂದು ಕೋವಿಡ್ನ ಸಂಕಷ್ಟ ಕಾಲದಲ್ಲಿ, ಲಾಕ್ಡೌನ್ನ ಈ ಒಂದು ಕಷ್ಟ ಕಾಲದಲ್ಲಿ ಜನರ ಸೇವೆ ಮಾಡ್ತಾ ಉಂಟು, ಜನರ ನೆರವಿಗೆ ಯಾವ ರೀತಿ ನಿಂತಿದೆ ಅನ್ನೋದನ್ನು ನಾವು ಮಾತಾಡ್ತಾ ಇದ್ದೇವೆ. ಈಗ ಸಣ್ಣ ಬ್ರೇಕ್ ತಗೊಳ್ತೇವೆ, ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. ಎಸ್ಡಿಎಂ ಕಾಲೇಜು ಉಜಿರೆ. ಎಸ್, ಕೊರೋನಾ ಗೆಲ್ಲೋಣ, ಬಿ ಪಾಸಿಟಿವ್. ನಾವು ಮಾಡುವಂಥ ಕೆಲಸಗಳು ಈ ದಿನ ಈ ಕ್ಷಣಗಳಲ್ಲಿ ತುಂಬ ಧನಾತ್ಮಕವಾದ ಕೆಲಸಗಳು ಮತ್ತು ಆ ರೀತಿಯ ಚಿಂತನೆಗಳನ್ನು ನಾವು ಹರಡ್ತಾ ಇರಬೇಕು. ಯಾಕಂತ ಹೇಳಿದ್ರೆ ಕೊರೋನಾ ಪಾಸಿಟಿವ್ ಅಂದ ತಕ್ಷಣ ಜನ ಇದರ ಭಯ ಭೀತಿಗೆ ಒಳಗಾಗುವಂಥ ಸನ್ನಿವೇಶಗಳೇ ನಮ್ಮ ನಡುವೆ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ನಡುವೆ ಅನೇಕ ಸಂಘ ಸಂಸ್ಥೆಗಳು, ಸೇವಾ ಸಂಸ್ಥೆಗಳು ಜನರ ನಡುವೆ ನಿಂತು ಇವತ್ತು ಕೆಲಸ ಮಾಡ್ತಾ ಉಂಟು. ಈ ಒಂದು ಕೊರೋನಾ ಕಷ್ಟ ಕಾಲದಲ್ಲಿ, ಈ ಒಂದು ಲಾಕ್ಡೌನ್ನ ಕಷ್ಟ ಕಾಲದಲ್ಲಿ ಜನರ ಪರವಾಗಿ ನಿಂತು, ಜನರ ನಡುವೆ ನಿಂತು ಕೆಲಸ ಮಾಡ್ತಾ ಉಂಟು. ಅಂಥ ಸಂಘಟನೆ PFI, ಏನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಈ ಒಂದು ಸಂಘಟನೆಯ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಇಜಾಜ್ ಅಹಮದ್ ಅವರು ಮತ್ತು ಅದೇ ಏನು ಸಂಘಟನೆಯ ಮೆಡಿಕಲ್ ಟೀಮ್ನ ಸದಸ್ಯರಾಗಿರುವಂಥ ಮೊಹಮ್ಮದ್ ಸುರಯ್ಯ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾವು ಮಾತನಾಡೋ ಸಂದರ್ಭದಲ್ಲಿ ಈ ಒಂದು ಸಂಘಟನೆ ಕಳೆದ ವರ್ಷದಿಂದಲೇ ಕಳೆದ ವರ್ಷದ ಲಾಕ್ಡೌನ್ನ ಟೈಮಿಂದಲೇ ಅಥವಾ ಕಳೆದ ವರ್ಷ ಈ ಒಂದು ಕೊರೋನಾ ಅತ್ಯಂತ ಒಂದು ಪೀಕ್ ಸ್ಥಿತಿಯಲ್ಲಿ ಇದ್ದಾಗ ಯಾವ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದರು, ಅವರ ವೈದ್ಯಕೀಯ ಸೇವೆ ಇರ್ಬೋದು ಅಥವಾ ಅಂತಿಮ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಸೇವೆ ಇರ್ಬೋದು, ಎಲ್ಲ ವಿಚಾರಗಳನ್ನು ಇಜಾಜ್ ಅಹಮದ್ ಅವರು ಮತ್ತು ಸುರಯ್ಯ ಅವರು ನಮ್ಮ ಜೊತೆ ಮುಂದೆ ಇಟ್ಟಿದ್ದಾರೆ. ನಾನು ಮತ್ತೆ ಮಾತುಕತೆಯನ್ನು ಮುಂದುವರಿಸುವಾಗ, ಇದು ಇಜಾಜ್ ಅವರೇ, ನೀವು ಈಗಾಗಲೇ ಹೇಳಿದರೆ ಮಾತನಾಡುವಾಗ, ಎಷ್ಟೋ ಹೊರಗಡೆಯ ಜಿಲ್ಲೆಯವರು ಈ ಒಂದು ಮಂಗಳೂರಿನ ಆಸ್ಪತ್ರೆಯ ಅಥವಾ ವೈದ್ಯರ ಕೊಡುವಂಥ ಅಥವಾ ಪ್ರಿಸ್ಕ್ರಿಪ್ಷನ್ ಕೊಡುವಂಥ ಮೆಡಿಸಿನನ್ನೇ ನಂಬಿಕೊಂಡಿರ್ತಾರೆ. ಅದನ್ನು ಕಳುಹಿಸಲಿಕ್ಕೆ ಅಥವಾ ತರಿಸಿಕೊಳ್ಳಿಕ್ಕೆ ಕೂಡ ಎಷ್ಟೋ ಸಮಸ್ಯೆ ಆಗಿರುತ್ತೆ. ಜನಸಾಮಾನ್ಯರಿಗೆ ಇದು ಗೊತ್ತಿರೋದಿಲ್ಲ. ನೀವು ಹೇಳಿದ್ರಿ, ನಾವು ಆ್ಯಂಬುಲೆನ್ಸ್ ಮೂಲಕ ಕಳಿಸಿಕೊಟ್ಟಿದ್ದೇವೆ, ಕೊಡ್ತಾ ಇದ್ದೇವೆ, ಅದು ಕಾಸರಗೋಡು ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಗೆ ಇರ್ಬೋದು ಅಂತ. ಅಂದರೆ ಮಂಗಳೂರನ್ನು ಸ್ವಲ್ಪ ದೊಡ್ಡ ಮಟ್ಟಿಗೆ ನಂಬಿಕೊಂಡಿದ್ದಾರೆ ಅಂತ. ಹೌದು, ಮಂಗಳೂರು ಅಂತ ಹೇಳಿದರೆ ಇಲ್ಲಿ ಎಜುಕೇಷನ್ ಮತ್ತು ವೈದ್ಯಕೀಯ ಸೇವೆಗೆ ಪಾಪ್ಯುಲರ್ ಇದ್ದಂಥ ಒಂದು ನಮ್ಮ ಸಿಟಿ. ಇಲ್ಲಿ ಮುಂದಿನ ದಿನಗಳಿಂದಲೂ ಕೂಡ ಇಲ್ಲಿಗೆ ಡಿಪೆಂಡ್ ಆಗಿರ್ತಾರೆ. ಅದೇ ನಾವು ಈಗ ಹೆಲ್ಪ್ ಡೆಸ್ಕ್ ಮಾಡಿದ್ವಿ. ಹೆಲ್ಪ್ ಡೆಸ್ಕ್ ನಮ್ಮ ಮಂಗಳೂರಲ್ಲಿ ಉಂಟು, ಅದೇ ರೀತಿ ಬ್ಯಾಂಗ್ಳೂರಲ್ಲಿ ಕೂಡ ಹೆಲ್ಪ್ ಡೆಸ್ಕ್ ನಾವು ಮಾಡಿದ್ದೇವೆ. ಈ ಹೆಲ್ಪ್ ಡೆಸ್ಕ್ ಇಂದ ನಮಗೂ ಕೂಡ ಈಸಿ ಆಗಿದೆ, ಅದೇ ರೀತಿ ಜನಸಾಮಾನ್ಯರಿಗೂ ಕೂಡ ಈಸಿ ಆಗಿದೆ. ಈಸಿ ಕಾಂಟ್ಯಾಕ್ಟ್ ನಮ್ಮನ್ನು ಆಗ್ತಾರೆ. ನಮ್ಮ ಅಲ್ಲಿ ಹೆಲ್ಪ್ ಡೆಸ್ಕ್ ನಲ್ಲಿ ಇದ್ದಂತಹ ನಮ್ಮ ಕಾರ್ಯಕರ್ತರಿಗೆ ಅವರಿಗೆಲ್ಲ ಎಲ್ಲಿ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಆಗಬೇಕು, ಯಾವ ಹಾಸ್ಪಿಟಲ್ಗೆ ಕಾಂಟ್ಯಾಕ್ಟ್ ಆಗಬೇಕು ಅಂತೇಳಿ ಎಲ್ಲ ಲೀಸ್ಟ್ ಅವರ ಹತ್ರ ಇರ್ತದೆ. ಯಾರಿಗೆ ಏನು ವ್ಯವಸ್ಥೆ ಬೇಕಾಗ್ತದೆ ಅವರು ಇಮಿಡಿಯೇಟ್ ಅವರನ್ನು ಸಂಪರ್ಕಿಸಿ ಕೊಡ್ತಾರೆ. ಅದೇ ರೀತಿ ಅವರಿಗೂ ಕೂಡ ಗೊತ್ತಿರ್ತದೆ. ಅದನ್ನ ಹೇಳಿದನಲ್ಲ, ನಮ್ಮ ಒಂದು ಸಂಘಟನೆ ಅಲ್ಲ, ಬೇರೆ ಸಂಘಟನೆಯವರು, ಬೇರೆ ರಾಜಕೀಯ ಪಕ್ಷದವರು ಕೂಡ ಕೆಲಸ ಮಾಡ್ತಿದ್ದಾರೆ. ಅವರ ಜೊತೆ ನಮಗೆ ಕೋಆರ್ಡಿನೇಷನ್ ಉಂಟು. ನಮ್ಮದರಲ್ಲಿ ಒಂದು ವೇಳೆ ಏನಾದರೂ ಕೆಲಸ ಆಗದಿದ್ರು ಕೂಡ ಅವರದ್ದು ಏನಾದರೂ ವೆಹಿಕಲ್ ಇಲ್ಲದೆ ಏನಾದರೂ ವ್ಯವಸ್ಥೆ ಬೇರೆ ಜಿಲ್ಲೆಗೆ ಹೋಗುವುದಿದ್ರೆ, ಅಲ್ಲಿಂದ ಬರುವುದಿದ್ರೆ ನಾವು ಅದರಲ್ಲಿ ಕೂಡ ವ್ಯವಸ್ಥೆ ಮಾಡಿ ಎಲ್ಲರೂ ಒಂದು ಕೋಆರ್ಡಿನೇಷನ್ ಮೂಲಕ ಕೋಆರ್ಡಿನೇಷನ್ ಮಾಡಿದ್ರೆ ಮಾತ್ರ ಇದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. PFI ಅಂತ ಹೇಳುವಾಗ ಅದು ಬರೀ ಮುಸ್ಲಿಮರಿಗೆ ಮಾತ್ರ ಕೆಲಸ ಮಾಡುತ್ತೆ ಅಂತ ಇಲ್ಲ. ನಾವೀಗ ಈ 2020 ಕಳೆದ ವರ್ಷ ಸೇರಿ ಒಂದು 4,000ಗಿಂತ ಜಾಸ್ತಿ ನಾವು ಅಂತ್ಯ ಸಂಸ್ಕಾರ ಮಾಡಿದ್ದೇವೆ. ಇದರಲ್ಲಿ 20% ಮುಸ್ಲಿಮೇತರ ನಾವು ಮಾಡಿದ್ದು, ಜಾಸ್ತಿಯಾಗಿ ನಾವು ಮಾಡಿದ್ದು. ಈ ಸಲ ಕಳೆದ ಸಲಕ್ಕಿಂತ ಹೆಚ್ಚಿನ ಜನರು ನಮ್ಮನ್ನು ಸಂಪರ್ಕಿಸಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರ ಶವ ಸಂಸ್ಕಾರಕ್ಕೆ ನಾವು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ. ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಉದಾಹರಣೆಗಳು ಉಂಟು. ನಿಮ್ಮ ಸೇವೆಗೆ ಅದಕ್ಕೆ ಅದೇ ಧರ್ಮ ಅಥವಾ ರಾಜಕೀಯ ಅನ್ನೋದು ಇದಿಲ್ಲ. ಯಾವ ಧರ್ಮ ಯಾವ ರಾಜಕೀಯದವರಾದರೂ ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವರು ನಿಮ್ಮನ್ನು ಮಾತಾಡುವಾಗ ಅವರಿಗೆ ಕೊಪ್ಪಳದಿಂದ ಜ್ಯೋತಿ ಎಂಬವರೊಬ್ಬರು ಕಾಲ್ ಮಾಡ್ತಾರೆ. ಅವರದ್ದು ನಮ್ಮಲ್ಲಿ ಕಾರ್ಯಕರ್ತರು, ಆ ಪ್ರದೇಶದ ಕಾರ್ಯಕರ್ತರು, ಅಲ್ಲಿ ಅವರದಲ್ಲ, ಅವರ ಅವರದ್ದು ಅಲ್ಲ, ಅವರದ್ದು ಕುಟುಂಬದವರು, ಬೇರೆಯವರದ್ದು. ಅವರ ಶವ ಸಂಸ್ಕಾರ ಮಾಡಿದವರು ಟಿವಿಯಲ್ಲಿ ಇದರೆಲ್ಲ ನೋಡಿದ ಮೇಲೆ ಅವರು ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಫೋನ್ ಮಾಡಿ, ನಿಮ್ಮ ನಂಬರನ್ನು ನಾನು ಬೇರೆಯವರ ಮುಖಾಂತರ ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ನಾನು ನಿಮಗೆ ಕಾಲ್ ಮಾಡಿದಂತ ಹೇಳಿ. ನೀವು ಅದೇ ರೀತಿ ಬೇರೆ ಬೇರೆ ಮುಸ್ಲಿಮೇತರರು, ಬೇರೆ ಬೇರೆ ಜನರು ನಮ್ಮ ನಾಯಕರುಗಳನ್ನು ಸಂಪರ್ಕಿಸಿ, ನೀವು ಏನಂತೇಳಿ ನಮಗೆ ಗೊತ್ತಾಗಿದೆ, ಈ ಸಂದರ್ಭದಲ್ಲಿ ನೀವು ನಿಮ್ಮ ಕೆಲಸದಿಂದ ನಿಮ್ಮ ಸಂಘಟನೆ ಏನಂತೇಳಿ ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ಬೇರೆ ಬೇರೆ ಜನರು ನಮ್ಮಲ್ಲಿ ಹೇಳಿದ್ದಾರೆ. ಇಂಥ ಕಷ್ಟ ಮತ್ತು ನೋವಿನ ಕಾಲದಲ್ಲಿ ಮತ್ತು ಜನ ಆತಂಕದಲ್ಲಿ ಇರುವ ಸಂದರ್ಭದಲ್ಲಿ ಈ ರೀತಿಯ ಮಾನವೀಯ ಸೇವೆಗಳೇ ಬೇಕಾಗಿರುವಂಥದ್ದು. ಹೌದೌದು. ನೀವು ಕೊಟ್ಟ ಸೇವೆಗೆ ಕೆಲವರಾದರೂ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತಾರಲ್ಲ, ಅದು ಗ್ರೇಟ್. ಇದು ಮೊಹಮ್ಮದ್ ಅವರೇ, ಸುರಯ್ಯ ಅವರೇ, ಈಗ ಆಸ್ಪತ್ರೆಯ ವಿಚಾರಕ್ಕೆ ಬರುವಾಗ ಜನರ ನಡುವೆ ಕೂಡ ಒಂದಷ್ಟು ಆತಂಕಗಳು ಉಂಟು. ಆಸ್ಪತ್ರೆಗೆ ಇನ್ನು ಬಂದರೆ ಏನಾಗುತ್ತೋ ಅಂತಲೇ ಭಯ ಇರುತ್ತೆ.
ನಾವೀಗ ಅನೇಕ ಮಂದಿ ವೈದ್ಯರುಗಳು ಮತ್ತು ನಿಮ್ಮ ಥರ ಏನು ಸೇವೆ ಮಾಡುವಂಥ ಸಂಘಟನೆಯವರು ಕೂಡ ಹೇಳಿರುವಂಥ ಅಭಿಪ್ರಾಯ ನಮ್ಮ ಸ್ಟುಡಿಯೋದಲ್ಲಿ ಕೂಡ, ಬಹುತೇಕ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬರುವಂಥ ಪೇಷಂಟ್ಗಳು ಕೊರೋನಾ ಅತ್ಯಂತ ಲಾಸ್ಟ್ ಸ್ಟೇಜಲ್ಲಿ, ಕೊನೆಯ ಸ್ಟೇಜಲ್ಲಿ ಬಂದಿರ್ತಾರೆ ಅಂತ. ನೀವು ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ನೀವು ಏನು ಹೇಳ್ತೀರಿ, ಅಥವಾ ಈ ಒಂದು ವೇದಿಕೆ ಮೂಲಕ ಜನರಿಗೆ ಏನು ಮೆಸೇಜ್ ಕೊಡಲಿಕ್ಕೆ ಬಯಸ್ತೀರಿ? ಆ್ಯಕ್ಚುಲಿ ಎಂತ ಗೊತ್ತುಂಟ, ಈಗ ಪೇಷಂಟ್ ಅವರು ಹೆದರಿ ಮನೆಯಲ್ಲಿ ಇರ್ತಾರೆ, ನಮಗೆ ಸಹ ಮೆಸೇಜ್ ಕೊಡೋದಿಲ್ಲ. ಲಾಸ್ಟ್ ಟೈಮ್ ಒಂದು ಆಗಿತ್ತು, ಬಂದಾಗವೇ ಡೆತ್ ಆಗಿದೆ ಐಲ್ಯಾಂಡ್ ಹಾಸ್ಪಿಟಲ್. ಇದು ಮೆಸೇಜ್ ಇಲ್ಲ ಅಂತ ಅವ್ರು ಬರುವುದಿಲ್ಲ, ಹೆದರಿ ಮನೆಯಲ್ಲೇ ಇರ್ತಾರೆ. ಲಾಸ್ಟ್ ನಮ್ಮ ಒಂದು ಮೆಡಿಕಲ್ ಕಾರ್ಯಕರ್ತರಿಗೆ ಕಾಲ್ ಬಂತು, ಅವರು ಇಮಿಡಿಯೇಟ್ಲಿ ವೆಹಿಕಲ್ ಮಾಡಿ ಎಲ್ಲ ಎಮರ್ಜೆನ್ಸಿಯಾಗಿ ತಗೊಂಡು ಬಂದರು. ಅದು ನೋಡುವಾಗ ಅದು ಇದೆ ನೆಮೋನಿಯಾ ಆಗಿ ಡೆತ್ ಆದದ್ದು. ಅದು ಫೈನಲ್ ಸ್ಟೇಜಲ್ಲಿ ಇತ್ತು ಬರುವಾಗ, ಸ್ಯಾಚುರೇಷನ್ ಮ್ಯಾಕ್ಸಿಮಮ್ 45 ತನಕ ಇತ್ತು. ಅದೇ ನಾವು ಎಲ್ಲರಿಗೆ ಒಂದು ಮೆಸೇಜ್ ಎಂತಾದ್ರೆ, ಯಾರು ಸಹ ಹೆದರಬೇಡಿ, ಹಾಸ್ಪಿಟಲ್ ಅವರು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಹಾಸ್ಪಿಟಲ್ ಅಲ್ಲಿ. ಎಕ್ಸಾಂಪಲ್ ಈಗ ಒಂದು ಮೊನ್ನೆ 15 days ಬ್ಯಾಕ್ ಒಂದು ಪೇಷಂಟ್ ಬಂದಿತ್ತು ವೆನ್ಲಾಕಿಗೆ. ಅವರೀಗ ವೆಂಟಿಲೇಟರ್ ಅಲ್ಲಿ 10 days ಇದ್ರು, ಈಗ ಕ್ಯೂರ್ ಆಗಿ ಆಕ್ಸಿಜನ್ ಅಲ್ಲಿ ಇದು ವಾರ್ಡ್ ಅಲ್ಲಿ ಇದ್ರು. ಈಗ ವಾರ್ಡಿಂದ ಆಕ್ಸಿಜನ್ ಸಹ ತೆಗೆದು ಅವ್ರದ್ದು ಸ್ಯಾಚುರೇಷನ್ 98-95 ಒಳಗೆ ಮ್ಯಾಕ್ಸಿಮಮ್ ಇದೆ. ಅವರು ನಮ್ಗೆ ಒಂದು ಬೇರೆಯವರಿಗೆ ಮೆಸೇಜ್ ಕೊಡ್ಲಿಕ್ಕೆ ಆಗ್ತದೆ. ಈಗ ನೋಡಿ, ಪೇಷಂಟ್ ತುಂಬಾ ಜನ ಹೆದರ್ತಾರೆ ಹಾಸ್ಪಿಟಲ್ ಬರಲಿಕ್ಕೆ. ಅಪ್ಪ ಹಾಸ್ಪಿಟಲ್ಗೆ ಬರುವುದು ಯಾರು ಸಹ ಹೆದರ್ ಬೇಕಾಗಿಲ್ಲ. ಆಕ್ಚುಲಿ ಹಾಸ್ಪಿಟಲ್ ಬಂದ್ರೆ ಅವ್ರು ಕ್ಯೂರ್ ಆಗ್ತಾರೆ. ಬರುವಾಗ ಅವರ ಸ್ಯಾಚುರೇಷನ್ ಅಷ್ಟೇ ಇರಬೇಕು, 85 ಎಲ್ಲ ಇದ್ರೆ ಅವ್ರು ಕ್ಯೂರ್ ಆಗ್ತಾರೆ. ಅವ್ರ ಲೆನ್ಸ್ ಅಲ್ಲಿ ಸ್ವಲ್ಪ ಇದಿರ್ತದೆ, ನೆಮೋನಿಯಾ ಇರ್ತದೆ. ಅದು ಈ ಆಕ್ಸಿಜನ್ ಲೆವೆಲ್ 80-85 ಆಸುಪಾಸಲ್ಲಿ ಇರುವಾಗ ಕನಿಷ್ಠ ಏನೋ ಆಸ್ಪತ್ರೆ ಹತ್ತ ಬರಲೇಬೇಕು ಅನ್ನುವಂಥ ಒಂದು ಆಶಯವನ್ನು ಇಲ್ಲಿ ಮೊಹಮ್ಮದ್ ಸುರಯ್ಯ ಅವರು ಹೇಳ್ತಾ ಇದ್ದಾರೆ. ಅವರು ಹೇಳಿರುವಂಥ ಒಂದು ಗ್ರೇಟೆಸ್ಟ್ ಇವತ್ತಿನ ಕ್ಷಣದ ಏನು ಸಕ್ಸಸ್ ಸ್ಟೋರಿ ಅಂತ ಏನಂತ ಹೇಳಿದ್ರೆ, ಮಂಗಳೂರಿನ ವೆಲ್ಲಾಕ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಮನಿಸಬೇಕಾದದ್ದು, ಎಲ್ಲ ಸರ್ಕಾರಿ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಅಲ್ಲಿ ಇದ್ದಂಥ ಪೇಷಂಟ್ ಒಬ್ಬರು ಗುಣಮುಖರಾಗಿ ಹೊರಗೆ ಬಂದಿದ್ದಾರೆ ಅಂತ. ನಮ್ಮ ಜನರ ನಡುವೆ ಮಾಧ್ಯಮಗಳು, ಆಮೇಲೆ ಸಾಮಾಜಿಕ ಜಾಲತಾಣ ಮತ್ತು ಒಟ್ಟು ನಮ್ಮ ವ್ಯವಸ್ಥೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದು ICUಗೆ ಹೋದರೆ ಮತ್ತೆ ಮೇಲಕ್ಕೆ ಬರೋದು ಭಾರಿ ಕಷ್ಟ, ಇನ್ನು ವೆಂಟಿಲೇಟರ್ಗೆ ಹೋದರೆ ಅವರು ಸತ್ತೇ ಹೋಗ್ತಾರೆ ಅನ್ನುವಂಥ ತನಕದ ಒಂದು ಅಭಿಪ್ರಾಯಗಳು ನಮ್ಮ ಜನರ ನಡುವೆ ಇದೆ. ಅಂತ ಸಂದರ್ಭದಲ್ಲಿ ಏನು ಮೊಹಮ್ಮದ್ ಸುರಯ್ಯ ಅವರು ಏನು PFI ಮೆಡಿಕಲ್ ಏನು ಸರ್ವಿಸ್ ಮಾಡ್ತಾ ಇರುವಂಥ ಟೀಮಿನ ಸದಸ್ಯ, ಅವರು ತಮ್ಮ ಅನುಭವ, ಯಾಕಂತ ಹೇಳಿದ್ರೆ ಅವರೆಲ್ಲ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಪ್ರತಿನಿತ್ಯ ಅವರು ಮತ್ತು ಅವರ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಅಲ್ಲಿ ಇದ್ದಂತ ಎಷ್ಟು 10 ದಿವಸಗಳಿದ್ದಾರ 10 ದಿವಸ ಇದ್ದಂತ ಪೇಷಂಟ್ ಒಬ್ಬರು ಗುಣಮುಖರಾಗಿ, ಕೊರೋನಾದಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ. ಸೊ ಇಟ್ ಮೀನ್ಸ್ ಜನ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ಒಂದು ವೇಳೆ ಗುಣಲಕ್ಷಣಗಳು ಕಂಡ್ರೆ ವೈದ್ಯರನ್ನು ಸಂಪರ್ಕಿಸುವಂಥದ್ದು, ಜೊತೆಗೆ ಆಸ್ಪತ್ರೆಗೆ ಏನು ಅವರು ಹೇಳಿದಾಗೆ ಮತ್ತು ಎಲ್ಲರೂ ಹೇಳುವ ಹಾಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ರೆ, ಅದು ಬಹುಶಃ 85ಕ್ಕಿಂತ ಕಡಿಮೆ ಬಂದ್ರೆ 85ಕ್ಕಿಂತ ಕಡಿಮೆ ಬಂದ್ರೆ ಅವರ ಲಕ್ಷಣ ಕೋವಿಡ್ ನೆಮೋನಿಯಾ ಅಂತ ಲಕ್ಷಣ, ಅಂತವ್ರ ಆಸ್ಪತ್ರೆ ಬರಲೇಬೇಕು ಅಂತವರು ಅವರಿಗೆ ಬರಲೇಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಆತಂಕಕ್ಕೆ ಒಳಗಾಗಿ ಮನೆಯಲ್ಲೇ ಇದ್ದು ಕೊನೆಗೆ ಏನು ಬದುಕು ಅಥವಾ ನಮ್ಮನ್ನು ನಂಬಿದವರಿಂದ ನಾವು ಕಳೆದು ಹೋಗಬಾರ್ದಲ್ವಾ? ಅದೇ ಇದು ಈಗ ಈ ಎರಡನೇ ಅಲೆಯಲ್ಲಿ ನಾವಿದ್ದೇವೆ. ಹೇಳಿದಾಗೇನೆ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಸಿಕ್ಕಿದ್ರೆ ಅವರನ್ನು ನಾವು ಗುಣಗೊಳಿಸಬಹುದು ಎಂಬುದು ಕೆಲವೊಂದು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಇನ್ನು 3ನೇ ಅಲೆ ಬರ್ಲಿಕ್ಕೆ ಹೋಗ್ತಾ ಇದೆ. 3ನೇ ಅಲೆಯಲ್ಲಿ ಕೂಡ ನಾವು ಸಜ್ಜಾಗಿದ್ದೇವೆ, ನಮ್ಮ ಕಾರ್ಯಕರ್ತರು ಕೂಡ ಸಜ್ಜಾಗಿದ್ದೇವೆ. ಪ್ರಮುಖ ವಿಷಯ ಏನಂತ ಹೇಳಿದ್ರೆ, ಜನರಿಗೆ ಅವೇರ್ನೆಸ್ ಬೇಕಾಗಿರುವುದು. ಎಲ್ಲಾ ಸಂಘಟನೆಗಳು, ಎಲ್ಲಾ ರಾಜಕೀಯ ಪಕ್ಷದಲ್ಲಿ ಯಾರೆಲ್ಲ ಈ ಕೋವಿಡ್ ಕೆಲಸದಲ್ಲಿ ತೊಡಗಿದ್ದಾರೆ ಅವರು ಈಗ ಮಾಡಬೇಕಾದ ಏನಂತ ಹೇಳಿದ್ರೆ ಅವೇರ್ನೆಸ್, ಜನರಿಗೆ ಅವೇರ್ನೆಸ್ ಕೊಡಬೇಕು. ಇದು ಒಂದು ವ್ಯಾಕ್ಸಿನೇಷನ್ ಮಾಡುದಂತ ಒಂದು ಲಸಿಕೆ ವಿಚಾರದಲ್ಲಿ ಅವೇರ್ನೆಸ್. ಅದೇ ರೀತಿ ಇನ್ನೊಂದು ಏನಂತ ಹೇಳಿದ್ರೆ, ಇದು ಯಾರಿಗಾದ್ರೂ ಏನಾದ್ರೂ ಚಿಕಿತ್ಸೆಗೆ ಬೇಕಾದ ಸಂದರ್ಭದಲ್ಲಿ ಅವರು ಹುಷಾರಿಲ್ಲದಿದ್ರೆ ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಚಿಕಿತ್ಸೆ ತೆಗಿಸಿ ಕೊಡುವಂತಹ ಆ ಒಂದು ಅವೇರ್ನೆಸ್ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಮತ್ತೆ ನಮ್ಗೆ ಇನ್ನೊಂದು ಚಾಲೆಂಜ್ ಇರೋದಾಗಿರುತ್ತದೆ, ಜನರಿಗೆ ಇನ್ನೂ ಗಾಬರಿ ಏನಂತ ಹೇಳಿದ್ರೆ ಹಾಸ್ಪಿಟಲ್ ನಲ್ಲಿ ಆಗುವಂತ ಬಿಲ್.
ಹಾಸ್ಪಿಟಲ್ನ ಬಿಲ್ ಕೇಳಿಯೇ ಒಂದಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಅಂತ ಅದೇ ಸಾಮಾಜಿಕ ಜಾಲತಾಣದಲ್ಲಿ ದಿನ ಬರ್ತಾ ಉಂಟು. ಮತ್ತೆ ಬಹುತೇಕ ಸಂಘಟನೆಯವರು, ರಾಜಕೀಯ ಪಕ್ಷದವರದು ಪ್ರತಿನಿತ್ಯದ ದೂರು. ಹೌದೌದು. ಈ ಸಲವೇ ನಾವು ಒಂದು 50 ಲಕ್ಷಕ್ಕಿಂತ ಜಾಸ್ತಿ ಜನರಿಗೆ ನಾವು ಟೋಟಲ್ ಸ್ಟೇಟ್ ಅಲ್ಲಿ ಹೇಳುವುದಾದ್ರೆ ಹಾಸ್ಪಿಟಲ್ನ ವೈದ್ಯರೊಂದಿಗೆ ಅದೇ ರೀತಿ ಅಲ್ಲಿ ವ್ಯವಸ್ಥಾಪಕರೊಂದಿಗೆ ಮಾತನಾಡಿ ನಮಗೆ ಬಿಲ್ ಅನ್ನು ಡಿಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿರುವುದು ಇನ್ನು ಸರ್ಕಾರದ ಪಾತ್ರ ಇರುವುದು. ಸರ್ಕಾರ ಈ ಬಿಲ್ಲಿನ ವಿಷಯದಲ್ಲಿ ಒಂದು ಕಠಿಣವಾದಂತಹ ತೀರ್ಮಾನ ತೆಗಿಬೇಕು. ಹೇಗೆ ಲಾಕ್ಡೌನ್ಗೆ ತೀರ್ಮಾನ ತೆಗಿತಾರ ಅದೇ ರೀತಿ ಇಂತಹ ತೀರ್ಮಾನ ಈಗ ಆಯುಷ್ಮಾನ್ ಅದಿದಂತೆಲ್ಲ ಹೇಳ್ತಾ ಇದ್ದಾರೆ. ಕೊನೆಗೆ ಜನರಿಗೆ ಮತ್ತೆ ಸಮಸ್ಯೆಗೆ ಒಳಗಾಗ್ತಾರೆ. ಆನ್ ಫೀಲ್ಡ್ ಅಲ್ಲಿ ಇರುವಂತಹ ಇವರಿಗೆ ಎಷ್ಟೋ ಹಾಸ್ಪಿಟಲ್ ಹೋಗಿ ಅಲ್ಲಿನ ವ್ಯವಸ್ಥಾಪಕರೊಂದಿಗೆ ವೈದ್ಯರೊಂದಿಗೆ ಮಾತನಾಡಿಕೊಂಡು ಬಿಲ್ ಅನ್ನು ಕಡಿಮೆ ಮಾಡಿ ಕೊಟ್ಟಂತಹ ತುಂಬಾ ಉದಾಹರಣೆಗಳು ಇವರ ಹತ್ತಿರ ನಮ್ಮ ತಂಡದ ಹತ್ತಿರ. ಬಹುತೇಕ ಮಂದಿ ಏನು ಈ ಒಂದು ಕೊನೆಯ ಸ್ಟೇಜ್ಗೆ ಬಂದಿರ್ತಾರೆ. ಆ ಟೈಮಲ್ಲಿ ಅವರು ಈವನ್ ಆಯುಷ್ಮಾನ್ ಕಾರ್ಡ್ ಇದ್ರು ಅಥವಾ ಆಯುಷ್ಮಾನ್ ಫಲಾನುಭವಿಗಳಾಗಿದ್ರು ಕೂಡ ಅಲ್ಲಿ ಏನು ದಾಖಲಾಗುವ ಸಂದರ್ಭದಲ್ಲಿ ಮೆನ್ಷನ್ ಮಾಡಿಸುವುದಿಲ್ಲ. ಸೊ ಹಾಗಾಗಿ ಸಮಸ್ಯೆ ಬರುತ್ತೆ ಅಂತೆಲ್ಲ ಒಂದೆಲ್ಲ ಮಾತುಗಳುಂಟು. ಏನು ಹೇಳ್ತೀರಿ? ಅದು ಈಗ ಫಸ್ಟ್ ಅಡ್ಮಿಷನ್ ಆಗುವಾಗ ಆಯುಷ್ಮಾನ್ ಅಂದ್ರೆ BPL ಕಾರ್ಡ್ ಇದ್ರೆ, ಆಧಾರ್ ಕಾರ್ಡ್ ಇದ್ರೆ ಆಯುಷ್ಮಾನ್ ಅಪ್ಲೈ ಆಗ್ತದೆ. ಮತ್ತೆ ಪಾಸಿಟಿವ್ ಕೊರೋನಾ ಪಾಸಿಟಿವ್ ಬಂದ್ರೆ ಪಾಸಿಟಿವ್ ರಿಪೋರ್ಟ್ ಇಟ್ಟು ಆಧಾರ್ ಕಾರ್ಡ್ ಕೊಟ್ರೆ ಆಯುಷ್ಮಾನ್ಗೆ ಅಪ್ಲೈ ಆಗ್ತದೆ. ಕೆಲವರು APL ಅವರಿಗೆ BPL ಅವರಿಗೆ ಸೇಮ್. ಈಗ APL ಕಾರ್ಡ್ ಸಹ ಇಲ್ಲ, BPL ಕಾರ್ಡ್ ಸಹ ಇಲ್ಲ, ಅವರಿಗೆ ಕೊರೋನಾ ಪಾಸಿಟಿವ್ ರಿಪೋರ್ಟ್ ಇದ್ರೆ ಅದರಲ್ಲಿ ಸಿಂಟಮ್ಸ್ ಬರೀತಾರೆ ಡಾಕ್ಟರ್ ಅವರು. ಅದು ಮತ್ತು ಆಧಾರ್ ಕಾರ್ಡ್ ಈಗ ಪ್ರೈವೇಟ್ ಹಾಸ್ಪಿಟಲ್ಗೆ ಸಬ್ಮಿಟ್ ಮಾಡಿದ್ರೆ, ಈಗ ಪ್ರೈವೇಟ್ ಅಂದ್ರೆ ಈಗ ಮೆಡಿಕಲ್ ಕಾಲೇಜಿಗೆ ಆಟೋಮೆಟಿಕ್ ಆಗಿ ಅವ್ರು ಮಾಡ್ತಾರೆ. ಪ್ರೈವೇಟ್ ಅಲ್ಲಿ ಈಗ ಬರುವಾಗ ಫಸ್ಟಿಗೆ ಬರುವಾಗ ನಾವು ನಾರ್ಮಲ್ ಅಡ್ಮಿಷನ್ ಮಾಡ್ತೇವೆ. ಪ್ರೈವೇಟ್ ಅಲ್ಲಿ ನಾರ್ಮಲ್ ಅಡ್ಮಿಷನ್ ಮಾಡ್ಲಿಕ್ಕೆ ಡೈರೆಕ್ಟ್ ಆಯುಷ್ಮಾನ್ಗೆ ಅಡ್ಮಿಷನ್ ಆಗುದಿಲ್ಲ. ಮತ್ತೆ ಅವರೆಂತ ಈಗ 2-3 ದಿವಸ ಬಿಟ್ಟು ಅವರಿಗೆ ಆಯುಷ್ಮಾನ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಫಸ್ಟಿಗೆ ಇದ್ದದ್ದು ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಗೆ 3 ಬೆಡ್, ಗವರ್ಮೆಂಟ್ ಕೊಟ್ಟದ್ದು 3 ಬೆಡ್, ಖಾಲಿ ICU ಬೆಡ್ ಮಾತ್ರ. ICUಗೆ ಯಾರು ಪೇಷಂಟ್ ಹೋಗ್ತಾರೆ ಅವರಿಗೆ ಮಾತ್ರ ಆಗಿರ್ತದೆ ಆಯುಷ್ಮಾನ್ ಅಪ್ಲೈ ಆಗುದು. ಅದು 3ಕ್ಕಿಂತ ಜಾಸ್ತಿ ಆಗಲ್ಲ. ಈಗ ಒಂದು ಹಾಸ್ಪಿಟಲ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು 5-6 ವೆಂಟಿಲೇಟರ್ ಇದ್ರೆ ಈಗ ಫಸ್ಟ್ ಬಂದವರಿಗೆ 3 ಜನ ಯಾರಿರ್ತಾರೆ ಅವರು ಆಯುಷ್ಮಾನ್ ಅನ್ನು ಯೂಸ್ ಮಾಡ್ತಾರೆ. ಮತ್ತೆ ಇಬ್ಬರಿಗೆ ಆಗಲ್ಲ. ಅದಲ್ಲಿ ಪ್ರಾಬ್ಲಮ್ ಆಗುದು. ಹಾಸ್ಪಿಟಲ್ ಇಬ್ಬರು ಇದ್ದಾರಲ್ಲ, ಆಗ ಅವರು ಎಂತ ಹೇಳ್ತಾರೆ ಪೇಷಂಟ್ ಪಾರ್ಟಿ, ನಮ್ಮ ಪೇಷಂಟ್ ಸಹ ICU ಅಲ್ಲಿ ಇದ್ದಾರೆ ಅಲ್ಲ, ನೀವು ಎಂತಕ್ಕೆ ಕೊಡುದಿಲ್ಲ ಅಂತ. ಅದಲ್ಲಿ ಪ್ರಾಬ್ಲಮ್ ಆಗುದು. ಒಂದ ಟೋಟಲಿ BPL ಕಾರ್ಡ್ ಅಂಡರ್ ಅಲ್ಲಿ ಕೊರೋನಾ ಪಾಸಿಟಿವ್ ರಿಪೋರ್ಟ್ ಅಂಡರ್ ಆಯುಷ್ಮಾನ್ ಅಪ್ಲೈ ಮಾಡ್ಬೇಕು. ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡಿಕೊಟ್ರೆ ಎಲ್ಲಾ ಬೆಡ್ಗೆ ವೆಂಟಿಲೇಟರ್ ಅಲ್ಲಿ ಎಷ್ಟು ಹಾಸ್ಪಿಟಲ್ ಅಲ್ಲಿ ICU ಎಷ್ಟಿದೆ, ICU ಅಲ್ಲಿಗೆ ವೆಂಟಿಲೇಟರ್ ಬೆಡ್ ಎಷ್ಟಿದೆ ಎಲ್ಲಾ ಪೇಷಂಟಿಗೆ, ಮತ್ತೆ ವಾರ್ಡಲ್ಲಿ ಇರುದು ಪೇಷಂಟಿಗೆ ಆಯುಷ್ಮಾನ್ ಅಪ್ಲೈ ಆಗ್ತದೆ. ಪ್ರೈವೇಟ್ ಅಲ್ಲಿ ಅದು ಮಾಡಿಕೊಟ್ರೆ ತುಂಬಾ ಜನ ಎಲ್ಲ ಇದಾಗ್ತದೆ. ಈಗ ಹಣದು ಹೇಳುವಾಗ ತುಂಬಾ ಜನ ಒಂದು ಪೇಷಂಟಿಗೆ ಅಲ್ಲಿ ಈಗ ಅಡ್ಮಿಷನ್ ಆದ್ರೆ ಒಂದು 10 ದಿವಸ ಆಗುವಾಗ ಅವರ 5 ಲಕ್ಷ 6 ಲಕ್ಷ ಬಿಲ್ ಆಗ್ತದೆ. ಅವರು ಟೆನ್ಷನ್ ಆಗ್ತಾರೆ, ಪೇಷಂಟ್ ಪಾರ್ಟಿ ಸಹ ಟೆನ್ಷನ್ ಆಗ್ತಾರೆ, ಪೇಷಂಟ್ ಇದ್ದವರು ಸಹ, ಪೇಷಂಟ್ ವೆಂಟಿಲೇಟರ್ ಅಲ್ಲಿ ಯಾರು ಇರ್ತಾರೆ ಅವರು ಸಹ ಅಲ್ಲಿ ಟೆನ್ಷನ್ ಆಗ್ತಾರೆ. ಅದು ಈಗ ಅವರಿಗೆ ಬೇರೆ ಹಾಸ್ಪಿಟಲ್ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಈಗ ಗವರ್ಮೆಂಟ್ ವೆನ್ಲಾಕ್ ಹಾಸ್ಪಿಟಲ್ಗೆ ಹೋಗಿದ್ರೆ ಅಲ್ಲಿ ಸಹ ಬೆಡ್ ಫುಲ್ ಇರ್ತದೆ. ಬೇರೆ ಮೆಡಿಕಲ್ ಕಾಲೇಜಿಗೆ ಹೋಗಿದ್ರೆ ಅಲ್ಲಿ ಸಹ ಬೆಡ್ ಫುಲ್ ಇರ್ತದೆ. ಅದಕ್ಕೆ ಆಗಿ ಅಲ್ಲೇ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅವರು ಆಯುಷ್ಮಾನ್ ಇದು ಮಾಡಿಕೊಟ್ರೆ ಅವರಿಗೆ ಟ್ರೀಟ್ಮೆಂಟ್ ಸಹ ಆಗ್ತದೆ, ಅವ್ರದ್ದು ಯಾವ್ದು ಆಯುಷ್ಮಾನ್ ಅಂತ ಲಾಸ್ಟ್ ಬಿಲ್ ಇದಿರ್ತದೆ ಅದು ಸಹ ಆಗ್ತದೆ ಕ್ಲಿಯರ್ ಆಗಿ. ಅಂದ್ರೆ ನೀವು ಇಲ್ಲಿ ಹೇಳುವಂಥದ್ದು ಆಸ್ಪತ್ರೆಗಳಲ್ಲಿ ಏನು 50% ಬೆಡ್ಗಳನ್ನು ಮಾತ್ರ ಆಯುಷ್ಮಾನ್ ಇದಕ್ಕೆ ಕನ್ವರ್ಟ್ ಮಾಡ್ತಾರೆ, ICU ಮತ್ತು ವೆಂಟಿಲೇಟರ್. ಅದನ್ನು ಬಹುಶಃ ಒಂದು ಎಲ್ಲಾ ಬೆಡ್ಗಳನ್ನು ಏನು ಗಳಿಗೆ ಕೂಡ ಆಯುಷ್ಮಾನ್ ಸೌಲಭ್ಯ ಸಿಕ್ಕಿದ್ರೆ ಈ ರೀತಿಯ ಗೊಂದಲಗಳು ಆಗುವ ಸಾಧ್ಯತೆಗಳು ಇಲ್ಲ ಅಂತ ಬಹುಶಃ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದಂತ ಒಂದು ಕೆಲಸ ಅದು. ಜಿಲ್ಲಾಡಳಿತ ಅದೇ ರೀತಿ ವೈದ್ಯರು ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವರ ಶಕ್ತಿ ಮೀರಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಜನರಿಗೆ ಇನ್ನೂ ಕೂಡ ಉಪಯೋಗ ಆಗಬೇಕು, ಇನ್ನೂ ಕೂಡ ಜಾಸ್ತಿ ಆಗಿರುವಂತ ಜನರಿಗೆ ಈ ಫೆಸಿಲಿಟಿಗಳು ಸಿಗಬೇಕು. ಅದಕ್ಕೆ ಇನ್ನೂ ಕೂಡ ವ್ಯವಸ್ಥೆಗಳನ್ನು ಜಾಸ್ತಿ ಮಾಡಬೇಕು. ಇನ್ನು ಕೇಸ್ಗಳು ಜಾಸ್ತಿ ಆಗ್ತಾನೆ ಬಂದ್ರೆ ಏನಾಗ್ತದೆ, ಸಮಸ್ಯೆ ದೊಡ್ಡದಾಗಿ ಸಂಭವಿಸಬಹುದು. ನಾವು ಒಂದನೇ ಅಲೆಯಲ್ಲಿ ನಾವು ಆಗದಾಗ ಎರಡನೇ ಅಲೆಯಲ್ಲಿ ನಾವು ಪಾಠ ಕಲಿಬೇಕಿತ್ತು. ಒಂದನೇ ಅಲೆಯಲ್ಲಿ ಎರಡನೇ ಅಲೆಗೆ ನಾವು ಎಲ್ಲ ರೆಡಿ ಆಗ್ಬೇಕಿತ್ತು. ಇನ್ನು ಮೂರನೇ ಅಲೆ ಬರ್ತಾ ಉಂಟು. ಈಗ ಎಲ್ಲ ಪ್ರಾಬ್ಲಮ್ ಆಗಿ ಕೊನೆಗೆ ಈ ಬಿಲ್ಲಿದ ಸಮಸ್ಯೆ ಬರಬಾರ್ದು. ಅದಕ್ಕೆ ಬೇಕಾದಂತ ವ್ಯವಸ್ಥೆ ಜಿಲ್ಲಾಡಳಿತ ಅದೇ ರೀತಿ ಸರ್ಕಾರ ಮಾಡ್ಬೇಕಂತೇಳಿ ನಿಮ್ಮ ಈ ಮಾಧ್ಯಮದ ಮುಖಾಂತರ ನಾವು ಅವರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಬಹುತೇಕ ಸಂಘಟನೆಯವರು ಕೂಡ ಈ ಒಂದು ಮಾತನ್ನು ದರದ ವಿಷಯ, ಬಿಲ್ಲಿನ ವಿಚಾರಕ್ಕೆ ಬಂದಾಗ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಜನಪ್ರತಿನಿಧಿಗಳು, ಸರ್ಕಾರ, ಅಧಿಕಾರಿಗಳು ಇದನ್ನು ಗಮನಿಸಬೇಕಾದಂತ ವಿಚಾರ.
ಇದು ಇಜಾಜ್ ಅವರೇ, ಈಗ ನಿಮ್ಮ ಹತ್ರ ಈ ಆಕ್ಸಿಜನ್ ಸಿಲಿಂಡರ್ಗಳು ಎಷ್ಟು ಉಂಟು ನಿಮ್ಮ ಸಂಘಟನೆಯ ಮೂಲಕ? ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 50ಕ್ಕಿಂತಲೂ ಮೇಲೆ ನಾವು ಆಕ್ಸಿಜನ್ ಸಿಲಿಂಡರ್ ಅನ್ನು ಇಟ್ಟುಕೊಂಡಿದ್ದೇವೆ. ಆ ರೀತಿ ಬೇರೆ ಬೇರೆ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಅಲ್ಲಿ ಆಕ್ಸಿಜನ್ ಕಲೆಕ್ಟ್ ಮಾಡಿಕೊಂಡು ನಾವು ಇಟ್ಟಿದ್ದೇವೆ. ಇದು ಓನ್ಲಿ ಇದಕ್ಕೆ ಯೂಸಿಗೆ ಹೇಳಿದನಲ್ಲ, ಹಾಸ್ಪಿಟಲ್ ಟು ಹಾಸ್ಪಿಟಲ್ಗೆ ನಾವು ಟ್ರಾನ್ಸ್ಫರ್ ಮಾಡುವಾಗ, ಮನೆಯಿಂದ ಹಾಸ್ಪಿಟಲ್ಗೆ ನಾವು ಟ್ರಾನ್ಸ್ಫರ್ ಮಾಡುವಾಗ ಉಪಯೋಗಕ್ಕೆ ಬರುವಂಥದ್ದು. ಅದೇ ರೀತಿ ಎಲ್ಲಿಯಾದ್ರೂ ಕೂಡ ಅವಶ್ಯಕತೆ ಇದ್ರೆ ಕೂಡ ನಾವು ಇದನ್ನು ಕೊಡ್ತಾ ಇದ್ದೇವೆ, ಆಕ್ಸಿಜನ್ ಕಾನ್ಸಂಟ್ರೇಷನ್ ಅದನ್ನು ಕೊಡ್ತಾ ಇದ್ದೇವೆ. ಆಕ್ಚುಲಿ ಅದು ಈಗ ಒಂದು ಪೇಷಂಟಿಗೆ ಅಡ್ಮಿಷನ್ ಇರ್ತದೆ, ಅವರು ಡಿಸ್ಚಾರ್ಜ್ ಆಗುವಾಗ ಅವರ ಸ್ಯಾಚುರೇಷನ್ ಸ್ವಲ್ಪ ಡೌನ್ ಇರ್ತದೆ, 87, 85 ಇರ್ತದೆ. ಆಗ ಡಾಕ್ಟರ್ ಹೇಳ್ತಾರೆ ನೀವು ಡಿಸ್ಚಾರ್ಜ್ ಮಾಡಿ ಮನೆಯಲ್ಲಿ 6 days ಆಕ್ಸಿಜನ್ ಇಡಿ. ಆಗ ಅವ್ರು ನಮಗೆ ನಮ್ಮ ಹೆಲ್ಪ್ ಡೆಸ್ಕ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ಮ ಹೆಲ್ಪ್ ಡೆಸ್ಕ್ ಅವರು ಈಗ ಆಕ್ಸಿಜನ್ ಅಲ್ಲಿ ನಮ್ದೊಂದು ಇನ್ಚಾರ್ಜಸ್ ಇದ್ದಾರೆ, ಅವರಿಗೆ ಕಾಲ್ ಮಾಡ್ತಾರೆ. ಅವರೆಂತ ಮಾಡ್ತಾರೆ, ಮನೆಯವರನ್ನು ಅಲ್ಲಿ ಇದು ಮಾಡ್ತಾರೆ, ನಮ್ಮ ಎಲ್ಲಿ ಆಕ್ಸಿಜನ್ ಇರ್ತದೆ ಅಲ್ಲಿಗೆ ಕರೆಸಿಕೊಂಡು ಅವರಿಗೆ ಆಕ್ಸಿಜನ್ದು ಟ್ರೈನಿಂಗ್ ಕೊಡ್ತೇವೆ. ಫಸ್ಟ್ ಹೇಗೆ ಯೂಸ್ ಮಾಡಬೇಕು, ಎಷ್ಟು ಲೀಟರ್ ಅಲ್ಲಿ ಇಡಬೇಕು. ಈಗ 85 ಅಬೌವ್ ಇದ್ದವರದ್ದು 2 ಲೀಟರ್ ಅಲ್ಲಿ ಇಟ್ಟರೆ ಅವರ ಸ್ಯಾಚುರೇಷನ್ ನಾರ್ಮಲ್ ಆಗ್ತದೆ. ಓಕೆ, ಆಗ ಹಾಗೆ ನಾವು ಇದು ಮಾಡ್ತೇವೆ. ನಮ್ದು ಒಂದು 10 ಲೀಟರ್ದು ಆಕ್ಸಿಜನ್ ಸಿಲಿಂಡರ್ ಇರ್ತದೆ, ಅದು ಅವರಿಗೆ ಕೊಟ್ಟರೆ ಅವರು 1 week ಅಲ್ಲಿ ಪೇಷಂಟಿಗೆ ಕ್ಯೂರ್ ಆಗ್ತಾರೆ. ಮತ್ತೆ ಈಗ ಬೈ ಚಾನ್ಸ್ ನಮ್ಮ ಕೈಯಲ್ಲಿ ಆಕ್ಸಿಜನ್ ಇಲ್ಲ, ಈಗ ಮ್ಯಾಕ್ಸಿಮಮ್ ಈಗ ತುಂಬಾ ಮಂದಿ ನಮ್ಗೆ ಕೇಳ್ತಾರೆ, ಎಲ್ಲರಿಗೆ ಕೊಡ್ಬೇಕಾಗ್ತಾರೆ. ನಮ್ದೊಂದು 7 days ಫ್ರೀ ಸರ್ವಿಸ್ ಇದೆ. ಮತ್ತೆ ನಾವೆಂತ ಮಾಡ್ತೇವೆ, ನಮ್ಮ ಕೈಯಲ್ಲಿ ಇಲ್ಲದ್ರೆ ನಾವು ಬೇರೆ ಒಂದು ಸಂಘಟನೆಯಲ್ಲಿ ಇರ್ತದೆ, ಅವರು ಸಹ ಆಕ್ಸಿಜನ್ ಕೊಡ್ತಾರೆ. ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ, ಪೇಷಂಟ್ ಅನ್ನು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಸಹ ನಾವು ಇದು ಮಾಡಿ ಕೊಡಿಸ್ತೇವೆ. ಸಿಲಿಂಡರ್ ಇಲ್ಲ ಅಂತ ಹೇಳಿದ್ರೆ ಕಾನ್ಸಂಟ್ರೇಟರ್ ಮೂಲಕ. ಕಾನ್ಸಂಟ್ರೇಟರ್ ಅಂದ್ರೆ 5 ಲೀಟರ್ ಬರೋದು, ಅದು ಕಾನ್ಸಂಟ್ರೇಟರ್ ಇದರಲ್ಲಿ ಕರೆಂಟ್ ಅಲ್ಲಿ ಎಲೆಕ್ಟ್ರಿಕಲ್, ಅದು ಸಹ ನಾವು ಕೊಡ್ತೇವೆ. ಅದು ನಮ್ದು ಆಂಬುಲೆನ್ಸ್ ಅಲ್ಲೆಲ್ಲ ಹೋಗುವಾಗ ಆಗುದಿಲ್ಲ, ಅದು ಮನೆಯಲ್ಲಿ ನಾರ್ಮಲ್ ಆಗ್ತದೆ. ಅದು ಆಕ್ಚುಲಿ 85 ಅಬೌವ್ ಇದ್ದವರಿಗೆ ಕಾನ್ಸಂಟ್ರೇಟರ್ ಯೂಸ್ ಮಾಡಬಹುದು, 85 ಬಿಲೋ ಇದ್ದವರಿಗೆ ಯೂಸ್ ಆಗಲ್ಲ, ಅದು ಅಷ್ಟು ಪವರ್ ತೆಗೆಯಲ್ಲ. ಗ್ಯಾಸ್ ಒಳ್ಳೆ ಪವರ್ ಕೊಡ್ತದೆ, ಸಿಲಿಂಡರ್ ಆಕ್ಸಿಜನ್ ಸಿಲಿಂಡರ್. ಇದು ಕಾನ್ಸಂಟ್ರೇಟರ್ ಪವರ್ ಕೊಡ್ತದೆ ನಾರ್ಮಲ್. ಈಗ 89, 90 ಎಲ್ಲ ಇದ್ದವರಿಗೆ ಬೆಸ್ಟ್ ಕಾನ್ಸಂಟ್ರೇಟರ್. ಅಂದ್ರೆ ಅದು ಕರೆಂಟ್ ಅಲ್ಲಿ ಇರುವಂತ ಗಾಳಿಯಲ್ಲಿ ಇರುವಂತ ಆಕ್ಸಿಜನ್ ಅನ್ನು ತಕೊಂಡು ಅದು ಕೊಡುವಂತದ್ದು. ಈ ಸಲದ ನಮಗೆ ಚಾಲೆಂಜ್ ಅದೇ ಇರುವುದು, ಆಕ್ಸಿಜನ್ ಪ್ರೊವೈಡ್ ಮಾಡುದು, ಹಾಸ್ಪಿಟಲ್ ಬೆಡ್ ಪ್ರೊವೈಡ್ ಮಾಡುದು, ಇದೇ ಆಗಿರ್ತದೆ ಈ ಸಲದ ಚಾಲೆಂಜ್. ಆಮೇಲೆ ನಿಮ್ಮ ಹತ್ರ ಆಂಬ್ಯುಲೆನ್ಸ್ ಸರ್ವಿಸ್ ಕೂಡ ಉಂಟು. ಅದೇ ರೀತಿ ಆಂಬ್ಯುಲೆನ್ಸ್ ಅಂತ ಹೇಳಿದ್ರೆ ಆಂಬ್ಯುಲೆನ್ಸ್ ತುಂಬಾ ಬೇಕಾಗ್ತದೆ. ಬೇರೆ ಬೇರೆ ಆರ್ಗನೈಸೇಷನ್, ಅದೇ ರೀತಿ ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲಿ ಆಂಬ್ಯುಲೆನ್ಸ್ ಇರ್ತದೆ, ಅವರ ಹತ್ರ ಸಂಪರ್ಕಿಸಿಕೊಂಡು ನಾವು ಆಂಬ್ಯುಲೆನ್ಸ್ ಸರ್ವಿಸ್ ಅನ್ನು ಕೂಡ ಮಾಡ್ತಾ ಇದ್ದೇವೆ. ಆಂಬ್ಯುಲೆನ್ಸ್ ವ್ಯವಸ್ಥೆ ನಾವು ಮಾಡಿಕೊಡಿಸ್ತಾ ಇದ್ದೇವೆ. ಎಸ್ 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 ನನಗೊಂದು ಸಂವಾದವನ್ನು ಈಗ ಸಮಾಪನ ಮಾಡುವ ಸಂದರ್ಭದಲ್ಲಿ ನೀವು ನಿಮ್ಮ 2 ವರ್ಷಗಳ ಈ ಒಂದು ಸೇವೆಯ ಅನುಭವದಲ್ಲಿ ಇಜಾಜ್ ಅವರೇ, ಮೊಹಮ್ಮದ್ ಸುರೈ ಅವರೇ, ಜನರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಯಾವ ರೀತಿಯ ಜಾಗ್ರತೆ, ಮುನ್ನೆಚ್ಚರಿಕೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅದು ಇದಕ್ಕೆ ಹೆಚ್ಚಿನದ್ದು ಅವೇರ್ನೆಸ್ ಇದ್ದು ಅತ್ಯವಶ್ಯಕತೆ. ನಾವು ಈ ಸಲದಲ್ಲಿ ಒಂದು ಹೊಸ ಪ್ರಯೋಗ ಏನ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮಸೀದಿ ಕಮಿಟಿ ಉಂಟು, ಬೇರೆ ಬೇರೆ ಸಂಘ ಸಂಸ್ಥೆ ಉಂಟು, ಅದರ ನಾಯಕರುಗಳನ್ನು ಕರೆಸಿಕೊಂಡು ಅವರಿಗೆ ಇದರ ಬಗ್ಗೆ ಕಾರ್ಯಗಳನ್ನು ಮಾಡಿಸಿ, ಪೊಲೀಸ್ ಅಧಿಕಾರಿಗಳಿಂದ, ಅದೇ ರೀತಿ ಅಲ್ಲಿರುವಂತಹ ಲೋಕಲ್ ಆಫೀಸರ್ ಆಡಳಿತಾಧಿಕಾರಿಗಳಿಂದ ಇವರಿಂದ ಮಾಹಿತಿಯನ್ನು ಅವರಿಗೆ ಕೊಡಿಸಿದ್ದೇವೆ. ಇಂತಹ ಕಾರ್ಯಕ್ರಮ ನಾವು ಬೇರೆ ಬೇರೆ ಜಾಗಗಳಲ್ಲಿ ಮಾಡ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು, ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು. ಇನ್ನು ಪಾಪ್ಯುಲರ್ ಫ್ರಂಟಿಗೆ ಸಂಬಂಧಪಟ್ಟು ನಾವು ಈ ಒಂದು ಕೋವಿಡ್ನಲ್ಲೇ ಇರ್ಬೋದು, ಜನರ ಸೇವೆ ಯಾವುದು ಕೂಡ ಇರ್ಬೋದು, ಅದಕ್ಕೆ ನಾವು ಸಿದ್ಧರಾಗಿ ನಾವು ಇದ್ದೇವೆ. ಇದು ನಮ್ಮ ಜನರ ಸೇವೆ ಎಂಬುದು ನಮ್ಮ ಸಂಘಟನೆ ಪ್ರಾರಂಭವಾಗಿರುವುದೇ ಜನರ ಸಮಾಜ ಸೇವೆಯನ್ನು ಮಾಡಲಿಕ್ಕೆ. ಅದೇ ರೀತಿ ಅನ್ಯಾಯ ಕಂಡ್ರೆ, ದೌರ್ಜನ್ಯ ಕಂಡ್ರೆ ಅದರ ವಿರುದ್ಧವಾಗಿ ಮಾತನಾಡಲಿಕ್ಕೆ, ಕಾನೂನು ಹೋರಾಟ ಮಾಡಲಿಕ್ಕೆ ನಮ್ಮ ಸಂಘಟನೆ ಹುಟ್ಟಿಕೊಂಡಿದೆ. ನಮ್ಮ ಸಂಘಟನೆ ಎಲ್ರಿಗೂ ಕೂಡ ಈ ದೇಶದ ಎಲ್ಲ ನಾಗರಿಕರಿಗೆ ಆಸ್ಪತ್ರೆಯಲ್ಲೇ ಓಡಾಡ್ತಾ ಇರ್ತೀರಿ, ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾವು ಸಹ ಎಲ್ಲ ಪೇಷಂಟಿಗೆ, ಎಲ್ಲ ಪೇಷಂಟ್ ಪಾರ್ಟಿ ಅವರಿಗೆ ಮನೆಯಲ್ಲಿ ಅವರಿಗೆ ಸ್ವಲ್ಪ ಜ್ವರ ಬಂದ್ರೆ ಸಹ ಇಲ್ಲಿ ನಾರ್ಮಲ್ ಕ್ಲಿನಿಕ್ ಇದೆ, ಡಾಕ್ಟರ್ ಕನ್ಸಲ್ಟ್ ಮಾಡಲಿಕ್ಕೆ ಹಾಸ್ಪಿಟಲೇ ಬೇಡ, ಕ್ಲಿನಿಕ್ಕಿಗೆ ಹೋಗಿ ಡಾಕ್ಟರ್ ಕನ್ಸಲ್ಟ್ ಆದ್ರೆ ಆಯ್ತು. ಡಾಕ್ಟರ್ ಅವರವರಿಗೆ 1 week ಇದು ಕೊಡ್ತಾರೆ, ಟ್ಯಾಬ್ಲೆಟ್ ಮತ್ತೆ ಇನ್ನಿತರ ಅವರು ಗೈಡ್ ಮಾಡ್ತಾರೆ. ಡಾಕ್ಟರ್ ಅವರು ಗೈಡ್ ಮಾಡ್ತಾರೆ. ಎಂತ ಪ್ರಾಬ್ಲಮ್ ಆದ್ರೆ ಡಾಕ್ಟರ್ ಅವರು ಅವರ ನಂಬರ್ ಸಹ ಕೊಡ್ತಾರೆ, ಪ್ರಾಬ್ಲಮ್ ಆದ್ರೆ ನಮ್ಗೆ ಕಾಲ್ ಮಾಡಿ ಅಂತ. ಆಗ ಡಾಕ್ಟರ್ ಅವರವರ ಕನೆಕ್ಷನ್ ಅಲ್ಲಿ ಇದ್ರೆ ಯಾವ ಪೇಷಂಟ್ ಸಹ ಹಾಸ್ಪಿಟಲ್ಗೆ ಹೋಗೋದು
ಐಸಿಗೆ ಹೋಗುದು ಅದು ತಪ್ಪುತ್ತದೆ. ಮತ್ತೊಂದು ವ್ಯಾಕ್ಸಿನ್ ಎಲ್ಲ ತೆಗಿಬೇಕು. ವ್ಯಾಕ್ಸಿನ್ ತೆಗೆದ್ರೆ ಅದು ಬೆಸ್ಟ್. ವ್ಯಾಕ್ಸಿನ್ ತೆಗೆದ್ರೆ ಈ ಐಸಿಗೆ ಹೋಗುದು ಅದು ತಡೆ ತಪ್ಪುತ್ತೆ. ಕೊರೋನಾ ಬಂದರೂ ಕೂಡ ಐಸೋಲೇಷನ್ ನಲ್ಲಿ ಕ್ಯೂರ್ ಆಗಿ ಅವರು ಡಿಸ್ಚಾರ್ಜ್ ಆಗಿ ಹೋಗ್ತಾರೆ. ಎಸ್ 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 ಕೊರೋನಾ ಬಿ ಪಾಸಿಟಿವ್, ಕೊರೋನಾ ಗೆಲ್ಲೋಣ ಅಂತ. ಎಸ್, ಈ ಒಂದು ಕೊರೋನಾ ಪಾಸಿಟಿವ್ ಸಂದರ್ಭದಲ್ಲಿ ಜನ ಅಥವಾ ಸಮುದಾಯ ಎದುರಿ ಆತಂಕಕ್ಕೆ ಒಳಗಾಗುವ ಯಾವ ಅಗತ್ಯಗಳು ಇಲ್ಲ. ಧನಾತ್ಮಕವಾಗಿ ಅಥವಾ ಪಾಸಿಟಿವ್ ಆಗಿ ನಮ್ಮ ನಡುವೆ ಕೆಲಸ ಮಾಡಲಿಕ್ಕೆ ಅನೇಕ ಸಂಘಟನೆಗಳು ಇದ್ದಾವೆ. ಎಸ್, PFI ಯಾವ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಉಂಟು ಅನ್ನೋದನ್ನು PFI ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಇಜಾಜ್ ಅಹಮದ್ ಅವರು ಜೊತೆಗೆ ಮೊಹಮ್ಮದ್ ಸುರಯ್ಯ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಎಸ್, ನಾನು ಇಜಾಜ್ ಅಹಮದ್ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಮೊಹಮ್ಮದ್ ಸುರಯ್ಯ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಎಸ್, ಈ ಒಂದು ಬಿ ಪಾಸಿಟಿವ್ ಕಾರ್ಯಕ್ರಮದ ಮೂಲಕ ನಾವು ಜಿಲ್ಲೆಯಲ್ಲಿ ಜನರ ನಡುವೆ ಈ ಒಂದು ಕೊರೋನಾ ಕಷ್ಟ ಕಾಲದಲ್ಲಿ, ಜೊತೆಗೆ ಲಾಕ್ಡೌನ್ನ ಸಂಕಷ್ಟ ಕಾಲದಲ್ಲಿ ಕೆಲಸ ಮಾಡ್ತಾ ಇರುವಂಥ, ಸೇವೆ ಮಾಡ್ತಾ ಇರುವಂಥ, ವೈದ್ಯಕೀಯ ನೆರವು ಕೌನ್ಸಿಲಿಂಗ್ ಮಾಡ್ತಾ ಇರುವಂಥ ಸಂಘ ಸಂಸ್ಥೆಗಳ ಜೊತೆಗೆ ಮಾತಾಡ್ತಾ ಇದ್ದೇವೆ. DYFI ಆಗಿರ್ಬೋದು, ಡೆಮೊಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ, VHP ವಿಶ್ವ ಹಿಂದೂ ಪರಿಷತ್, ಕಾಂಗ್ರೆಸ್, ವೆಲ್ನೆಸ್ ಹೆಲ್ಪ್ ಸೆಂಟರ್, ಟೀಮ್ ಬಿ ಹ್ಯೂಮನ್, PFI, ಸೇವಾಂಜಲಿ, ಇವೆಲ್ಲ ನಮ್ಮ ಈ ಒಂದು ಕಷ್ಟದ ಸಂದರ್ಭದಲ್ಲಿ ನಮ್ಮ ನಡುವೆ ನಿಂತು ಕೆಲಸ ಮಾಡ್ತಾ ಸಮಾಜದಲ್ಲಿ ಜನರ ನಡುವೆ ಒಂದಷ್ಟು ಆತ್ಮಸ್ಥೈರ್ಯ, ಧೈರ್ಯ ಮತ್ತು ಒಟ್ಟು ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಜನ ಏನು ಆತಂಕದಿಂದ ಹೊರಗೆ ಬರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲರ ಸೇವೆಯನ್ನು ಮತ್ತೊಮ್ಮೆ ಏನು ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.